ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ. ಶ್ರೀ ಶ್ರೀ ಗೌರನಿತಾಯ್ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಇವತ್ತು ಅಧ್ಯಾಯ 24 ಸಾರ್ವಭೌಮ ಭಟ್ಟಾಚಾರ್ಯರೊಡನೆ ಚರ್ಚೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾರ್ವಭೌಮ ಭಟ್ಟಾಚಾರ್ಯರು ಯಾರು ಅಂತ ಗೊತ್ತಿದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿದ್ದೀರಾ ಸಾರ್ವಭೌಮ ಭಟ್ಟಾಚಾರ್ಯರು? ಮಾಯಾವಾದಿ ಸನ್ಯಾಸಿಗಳು ಮಾತಾಜಿ. ಎಲ್ಲಿದ್ರು ಅವರು? ಯಾವ ಊರಿನಲ್ಲಿ ಇದ್ರು? ಹರೇ ಕೃಷ್ಣ. ಯಾವ ಊರಿನಲ್ಲಿ ಇದ್ರು ಅವರು? ಹರೇ ಕೃಷ್ಣ. ಮಾತಾಜಿ ಜಗನ್ನಾಥಪುರಿನ ಜಗನ್ನಾಥಪುರಿಯಲ್ಲಿ ಇದ್ರು. ಸೊ ಈಗ ನೋಡೋಣ. ಸಾರ್ವಭೌಮ ಭಟ್ಟಾಚಾರ್ಯರೊಡನೆ ಚರ್ಚೆ. ಭಗವಾನ್ ಚೈತನ್ಯರು ಆ ಕಾಲದ
ಶ್ರೇಷ್ಠ ತರ್ಕ ಪಂಡಿತರಾಗಿದ್ದ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಜಗನ್ನಾಥಪುರಿಯಲ್ಲಿ ಕಂಡರು. ಅವರು ಜಗನ್ನಾಥಪುರಿಗೆ ಹೋಗಿದ್ದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಏನಾಗಿತ್ತು? ದೇವಸ್ಥಾನಕ್ಕೆ ಹೋದಾಗ ತಲೆ ಸುತ್ತಿ ಬಿದ್ದಿದ್ರಿ ಮಾತಾಜಿ. ಹರೇ ಕೃಷ್ಣ, ಅವರು ಮಹಾಭಾವ ಸ್ಟೇಜ್ ಅಲ್ಲಿ ಇದ್ದಿದ್ರು. ಸೊ ಹಾಗಾಗಿ ಅವರನ್ನ ತಗೊಂಡು ಅಲ್ಲಿ ಹತ್ತಿರದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಅವಾಗ ಸಾರ್ವಭೌಮ ಭಟ್ಟಾಚಾರ್ಯ ಮನೆಯಲ್ಲಿ ಸ್ವಲ್ಪ ದಿವಸ ಇದ್ದಿದ್ರು ಅವರು. ಆಗ ಅಲ್ಲಿ ಅವರ ಜೊತೆ ಈ ತರ ಎಲ್ಲ ಸಂವಾದ ನಡೀತದೆ. ಸೊ ಈ ಸಾರ್ವಭೌಮ ಭಟ್ಟಾಚಾರ್ಯರು ತುಂಬಾ ವಯಸ್ಸಿನಲ್ಲಿ ಚೈತನ್ಯ ಮಹಾಪ್ರಭುಗಳ ತಂದೆಯಷ್ಟು ವಯಸ್ಸಾಗಿತ್ತು. ಚೈತನ್ಯ ಮಹಾಪ್ರಭುಗಳಿಗೆ 24 ವರ್ಷ ಅವರು ಸನ್ಯಾಸ ತಗೊಂಡಿರೋದು. ಸೊ ಹಾಗಾಗಿ ಯುವ ಸನ್ಯಾಸಿ ಅವರು. ಅವರಿಗೆ ಚೈತನ್ಯ ಮಹಾಪ್ರಭುಗಳ ಮೇಲೆ ಕನಿಕರ ಹುಟ್ಟಿತಂತೆ ಅವರಿಗೆ. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸು. ಇವರು ಹೇಗೆ ಸನ್ಯಾಸ ಮುಗಿಸ್ಕೊಂಡು, ಅಂದ್ರೆ ಸನ್ಯಾಸವನ್ನ ಮುಂದುವರಿಸ್ಕೊಂಡು ಬರ್ಲಿಕ್ಕಾಗತ್ತೆ, ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ತಗೊಂಡಿದ್ದಾರೆ ಅಂತ ಅವ್ರಿಗೆ ಅನಿಸ್ತಂತೆ. ಅದಕ್ಕೆ ಅವರು ಏನ್ ಹೇಳಿದ್ರಂತೆ, ನಾನು ನಿನಗೆ ವೇದಾಂತ ಸೂತ್ರ ಪಾಠ ಮಾಡ್ತೇನೆ, ನೀ ಕೇಳಿಸ್ಕೊಳ್ತೀಯಾ ಅಂತ ಕೇಳಿದ್ರಂತೆ ಅವರು. ಸೊ ಅವಾಗ ಚೈತನ್ಯ ಮಹಾಪ್ರಭುಗಳು, ಇಲ್ಲದ್ರೆ ನಿನಗೆ, ಅವರಿಗೆ ಅನಿಸ್ತಂತೆ, ಇವರು ವೇದಾಂತ ಸೂತ್ರ ಕಲಿದೆ ಹೋದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಮುಂದೆ ಸನ್ಯಾಸದಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಆಗತ್ತೆ, ಏಜು ತುಂಬಾ ಕಡಿಮೆ ಇದೆ ಅಲ್ವಾ, ಯಂಗ್ ಏಜ್ ಅಂತ. ಇದಕ್ಕೆ ಏನಾಯ್ತು ಅಂತಂದ್ರೆ ಅವರು ಇದನ್ ಮಾಡಿದ್ರು, ಅಂದ್ರೆ ಹಿತವಚನ ಹೇಳಿದ್ರು, ನಿಂಗೆ ನಾನು ಹೇಳ್ಕೊಡ್ತೇನೆ ವೇದಾಂತ ಸೂತ್ರ ಕೇಳ್ಕೋ ಅಂತ. ಚೈತನ್ಯ ಮಹಾಪ್ರಭುಗಳಿಗೆ ಅಂತೂ ಹೇಗೋ ಒಪ್ಕೊಂಡ್ರಂತೆ ಅವರು. ಇದೆಲ್ಲ ಲೀಲೆ, ಚೈತನ್ಯ ಮಹಾಪ್ರಭುಗಳು ಮತ್ತು ಸಾರ್ವಭೌಮ ಭಟ್ಟಾಚಾರ್ಯರ ನಡುವಿನ ಇದು ಲೀಲೆ. ಸೊ ಹಾಗಾಗಿ ಇಲ್ಲಿ ಏನಾಗಿತ್ತೆ, ಅವರ ಮನೆಗೆ ಹತ್ತಿರದಲ್ಲಿಯೇ ಅವ್ರಿಗೆ ಜಗನ್ನಾಥ ದೇವಸ್ಥಾನ ಇದ್ದಿತ್ತು, ಜಗನ್ನಾಥ ದೇವಸ್ಥಾನ ಇತ್ತು. ಆಗ ಅವರು 7 ದಿವಸ ಉಪನ್ಯಾಸ ಮಾಡ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯರು. ತುಂಬಾ ತರ್ಕ ಪಂಡಿತರು ಅವರು, ತುಂಬಾ ಪಾಂಡಿತ್ಯ ಇತ್ತು ಅವರಿಗೆ. ಸೊ ಅವಾಗ ನೋಡಿ, ಸಾಕ್ಷಾತ್ ಭಗವಂತನಿಗೆ ಉಪನ್ಯಾಸ ಮಾಡ್ತಾ ಇದ್ದಾರೆ. ಇದು ಹೇಗೆ ಅನಿಸುತ್ತೆ ನಿಮ್ಗೆ? ಹರೇ ಕೃಷ್ಣ. ತಮಾಷೆ ಅನ್ಸುತ್ತೆ ಮಾತಾಜಿ. ಅವರು ಸಾಕ್ಷಾತ್ ಭಗವಂತ ಚೈತನ್ಯ ಅವತಾರದಲ್ಲಿ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ 7 ದಿವಸಗಳ ಕಾಲ ಅವರು ಉಪನ್ಯಾಸ ಮಾಡ್ತಾರೆ. ಆ ಭಟ್ಟಾಚಾರ್ಯರು ಉಪನ್ಯಾಸ ಮಾಡಿದರೆ ಈ ಚೈತನ್ಯ ಮಹಾಪ್ರಭುಗಳು ಒಂಚೂರು ಮಾತಾಡ್ಲಿಲ್ಲ, ಸುಮ್ಮನೆ ಕೇಳಿಸ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ನಮಗೆ ಅಂದ್ರೆ ತುಂಬಾ ಶ್ರವಣ ಮಾಡ್ಬೇಕು. ಆ ಶ್ರವಣವನ್ನ ಏಕಾಗ್ರ ಚಿತ್ತದಿಂದ ಮಾಡೋದು ಬಹಳ ಮುಖ್ಯ ಅಂತ ಇಲ್ಲಿ ಗೊತ್ತಾಗತ್ತೆ. ಚೈತನ್ಯ ಮಹಾಪ್ರಭುಗಳು ನೋಡಿ, ಎಷ್ಟು 7 ದಿವಸ ಕಂಟಿನ್ಯೂಸ್ ಕೇಳ್ಕೊಂಡಿದ್ದಾರೆ, ಒಂದು ಚೂರು ಮಾತಾಡ್ಲಿಲ್ಲಂತೆ. ಆಮೇಲೆ ಏನಾಯ್ತು, 8ನೇ ದಿವಸ ಉಪನ್ಯಾಸ ಎಲ್ಲ ಇವರು ನೋಡಿದ್ರು ಚೈತನ್ಯ ಮಹಾಪ್ರಭುಗಳನ್ನ. ಈ ಭಟ್ಟಾಚಾರ್ಯರು ಅವ್ರು ಏನ್ ಹೇಳ್ತಾರೆ, ಅರೆ 1 ವಾರದಿಂದ ನಾನು ವೇದಾಂತ ಸೂತ್ರದ ಬಗ್ಗೆ ಪಾಠ ಹೇಳ್ತಾ ಇದ್ದೇನೆ, ನೀವು ಒಂದೇ ಒಂದು ಪ್ರಶ್ನೆ ಕೇಳುವುದಿಲ್ಲ. ಈಗ ನೋಡಿ, ಪಾಠ ಹೇಳ್ತಾ ಇದ್ಮೇಲೆ, ಪಾಠ ಮುಗಿದ ಮೇಲೆ ಪ್ರಶ್ನೆಗಳನ್ನು ಕೇಳಬೇಕಾ? ಹೌದಾ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈ ಪ್ರಶ್ನೆ ಕೇಳದೆ ಹೋದ್ರೆ ಪಾಠ ಮಾಡಿದವ್ರು ಏನ್ ತಿಳ್ಕೊಬೇಕು? ಇಲ್ಲ ಪೂರ್ತಿ ಅರ್ಥ ಆಗಿದೆ, ಇಲ್ಲ ಅರ್ಥ ಆಗಿಲ್ಲ ಅಂತ ಮಾತಾಜಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಅವ್ರು ಕೇಳ್ತಾರೆ, ಸಾರಿ, ನಾನೇನು ಪಾಠ ಹೇಳಿದ್ದೇನೆ ವೇದಾಂತ ಸೂತ್ರದ ಬಗ್ಗೆ, ಅದ್ರ ಬಗ್ಗೆ ನೀವು ಏನು ಹೇಳಿಲ್ಲ, ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಅಥವಾ ಅರ್ಥವೇ ಆಗ್ಲಿಲ್ವೋ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಸ್ವಾಮಿ, ನಾನೊಬ್ಬ ಅವಿವೇಕಿ, ವೇದಾಂತ ಸೂತ್ರವನ್ನು ಅಧ್ಯಯನ ಮಾಡುವ ಯೋಗ್ಯತೆ ನನ್ನಲ್ಲಿ ಇಲ್ಲ. ಇದ್ಯಾಕೆ ಹೇಳ್ತಾರೆ ಹೀಗೆ? ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತ, ಆದ್ರೆ ಅವರು ಏಕೆ ಹೀಗೆ ಹೇಳ್ತಾ ಇದ್ದಾರೆ, ನಾನು ಅವಿವೇಕಿ, ನನಗೆ ವೇದಾಂತ ಸೂತ್ರ ಅಧ್ಯಯನ ಮಾಡುವ ಯೋಗ್ಯತೆ ಇಲ್ಲ. ಯಾಕೆ ಹೀಗೆ ಹೇಳಿದ್ರು? ಹರೇ ಕೃಷ್ಣ. ಯಾರಿಗೂ ಗೊತ್ತಿಲ್ವಾ? ಗೊತ್ತಿಲ್ಲ ಮಾತಾಜಿ.
ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತ ಅಲ್ವಾ? ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ಅವಿವೇಕಿ ಹೇಗೆ ಆಗ್ತಾನೆ? ಆಮೇಲೆ ಯೋಗ್ಯತೆ ವೇದಗಳನ್ನೇ ಭಗವಂತ ಬ್ರಾಹ್ಮಣ ಹೃದಯಕ್ಕೆ ತಿಳಿಸಿದ್ದಾನೆ ಅಂದ್ಮೇಲೆ ಭಗವಂತನಿಗೆ ವೇದಾಂತ ಸೂತ್ರದ ಬಗ್ಗೆ ಅಧ್ಯಯನ ಮಾಡಕ್ಕೆ ಯಾಕೆ ಯೋಗ್ಯತೆ ಪ್ರಶ್ನೆ ಇಲ್ಲ. ಇಲ್ಲಿ ಭಗವಂತ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದ್ರೆ, ಒಬ್ಬ ಇಲ್ಲಿ ಎಲ್ಲಾ ವೇದಾಂತ ಸೂತ್ರಗಳನ್ನ ಕಲೀಲಿಕ್ಕೆ ಈಗ ಕಲಿಯುಗದಲ್ಲಿ ಯಾರಿಗೂ ಯೋಗ್ಯತೆನೇ ಇಲ್ಲ. ಏನೋ ಯಾರಿಗೂ ಯೋಗ್ಯತೆ ಇಲ್ಲ ವೇದಾಂತ ಸೂತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಮತ್ತೆ ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ವೇದಾಂತ ಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ವೇದಾಂತ ಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಹರೇ ಕೃಷ್ಣ, ಭಾಗವತ ಓದ್ಬೇಕು. ಹಾ, ವೆರಿ ಗುಡ್. ಭಾಗವತವನ್ನು ಓದ್ಬೇಕು. ಯಾಕೆ ಭಾಗವತವನ್ನು ಓದ್ಬೇಕು? ಅದ್ರೊಳಗೆ ಕಿರುಳೆಲ್ಲ ಅದ್ರೊಳಗೆ ಇದೆ ಮಾತಾಜಿ, ಸಾರ ಎಲ್ಲ ಅದ್ರೊಳಗೆ ಇದೆ. ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವಿವೇಕಿ ಅಂದ್ರೆ ನನಗ್ ತಿಳಿಯುವುದಿಲ್ಲ ಅಂದ್ರೆ ನಮ್ಮಂತ ಅಂದ್ರೆ ಕಲಿಯುಗದಲ್ಲಿ ಇರ್ತಕ್ಕಂಥವರಿಗೆ ಆ ವೇದಾಂತ ಸೂತ್ರ ಅಧ್ಯಯನ ಮಾಡುವ ಯೋಗ್ಯತೆ ಇರೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ತಾಕತ್ತು ಇರೋದಿಲ್ಲ. ಕಲಿಯುಗದಲ್ಲಿ ಎಲ್ಲರೂ ಏನು, ಹರೇ ಕೃಷ್ಣ, ಕಲಿಯುಗದಲ್ಲಿ ಎಲ್ಲರಿಗೂ ಏನಾಗಿರುತ್ತೆ? ಮಂದ ಸುಮಂದ ಮಂದಾಹ ಸುಮಂದಾಹ ಮಂದಭಾಗ್ಯಾಹಿ ಉಪದ್ರುತಾಹ. ಸೊ ಏನೋ ಇಲ್ಲಿ ಕಲಿಯುಗದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲವು ಅಸ್ಮಿನ್ ಯುಗೇ ಜನೇ ಮಂದಾಹ ಸುಮಂದಾಹ ಮಂದಭಾಗಾಹಿ ಉಪದ್ರುತಾಹ. ಅಂದ್ರೆ ಇಲ್ಲಿ ಕಲಿಯುಗದ ಜನರಿಗೆ ಆಯುಸ್ಸೇ ಕಡಿಮೆ ಇರುತ್ತೆ. ಮತ್ತೆ ಈ ಆಯುಸ್ಸು ಕಡಿಮೆ ಇದ್ದಲ್ಲಿ ಮತ್ತೆ ಅವರು ಕಲಹ ಪ್ರಿಯರು, ಆಮೇಲೆ ಅವರು ಸೋಮಾರಿಗಳು, ಮತ್ತೆ ಅವರು ತಪ್ಪು ದಾರಿಗೆ ಎಳೆಯಲ್ಪಟ್ಟವರು. ಸೊ ಹಾಗಾಗಿ ಅವರಿಗೆ ಮತ್ತೆ ಯಾವಾಗಲೂ ಕಳವಳದಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ವೇದಾಂತ ಸೂತ್ರವನ್ನು ಅಧ್ಯಯನ ಮಾಡುವ ಯೋಗ್ಯತೆ ಬರೋದಿಲ್ಲ ಅವರಿಗೆ. ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ಅವರು ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮಂತಹ ಅಂದ್ರೆ ಕಲಿಯುಗದ ಎಲ್ಲ ಜನರು ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಭಗವಂತನಿಗಲ್ಲ. ಅವ್ರು ಹಾಗೆ ಅದನ್ನ ನಮ್ಮನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಭಕ್ತರನ್ನ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಜನರಿಗಾಗಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಪ್ರವಚನವನ್ನು ಕೇಳುವಂತೆ ನೀವು ಆಜ್ಞಾಪಿಸಿದ ಕಾರಣ ನಾನು ಅದನ್ನು ಆಲಿಸಲು ಪ್ರಯತ್ನ ಮಾಡಿದ್ದೇನೆ. ನೋಡಿ, ನನಗೆ ಯೋಗ್ಯತೆ ಇಲ್ಲ ವೇದಾಂತ ಸೂತ್ರವನ್ನ ನಾನು ಇದನ್ನ ಅಧ್ಯಯನ ಮಾಡ್ಲಿಕ್ಕೆ. ನಾನು ಅವಿವೇಕಿ ಅಂದ್ರೆ ತಿಳುವಳಿಕೆ ಇಲ್ಲದಿದ್ದವನು. ಅವಿವೇಕಿ ಅಂದ್ರೆ ತಿಳುವಳಿಕೆ ಇಲ್ಲದಿದ್ದವನು. ಅವನು ಮೂರ್ಖ ಅಂತ ಹೇಳಿದಾರಲ್ಲ ಮೊದ್ಲು, ಸಾಧ್ಯ ಇಲ್ಲ ನನ್ನ ಹತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದ್ರೂ ನೀವೇನೋ ಹೇಳಿದಿರಿ, ಈಗ ನನ್ಗೆ ಆಜ್ಞೆ ಕೊಟ್ಟಿದ್ದೀರಿ, ಆರ್ಡರ್, ಬೈ ಆರ್ಡರ್ ಕೇಳಬೇಕು. ಈಗ ಬೈ ಆರ್ಡರ್ ಅಂದ್ರೆ ನಮಗೆ ಇಂಟ್ರೆಸ್ಟ್ ಇರ್ಲಿ ಬಿಡ್ಲಿ, ಬೈ ಆರ್ಡರ್ ಒಬ್ರು ಹೇಳ್ತಾರೆ ಇಲ್ಲಿ ಹೋಗ್ಬೇಕು, ಇಲ್ಲಿ ಈ ತರ ನೀವು ಮಾಡ್ಬೇಕು, ಪಾಠ ತಗೊಳ್ಬೇಕು ಅಂತ ಹೇಳ್ತಾರೆ. ಅವಾಗ ನಾವ್ ಏನ್ ಮಾಡ್ಬೇಕು? ಆರ್ಡರ್ ಪಾಲನೆ ಮಾಡ್ಬೇಕಲ್ವಾ? ಕೃಷ್ಣ, ನಮಗೆ ಸೀನಿಯರ್ಸ್ ಹೇಳಿರ್ತಾರೆ, ಅವಾಗ ನಾವು ಪಾಲನೆ ಮಾಡ್ಬೇಕಲ್ವೋ? ಮಾಡ್ಬೇಕು ಮಾತಾಜಿ. ಹಾ, ಇಲ್ಲಿ ಏನಾಗಿದೆ ಇದನ್ನು ನೋಡಿ, ಇದನ್ನೆಲ್ಲ ನಾವು ಪಾಠ ತಿಳ್ಕೋಬೇಕು. ಇಲ್ಲಿ ಪ್ರತಿಯೊಂದು ಅವರು ಭಗವಂತ ಏನು ಹೇಳಿದಾನೆ ಆ ನುಡಿ, ಅದರಲ್ಲಿ ಎಲ್ಲದೂ ಕೂಡ ಉಪದೇಶವೇ. ನೋಡಿ, ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಯೋಗ್ಯತೆ ನನ್ನಲ್ಲಿಲ್ಲ, ಇದನ್ನ ಯೋಗ್ಯತೆ ನಮ್ಮಲ್ಲಿಲ್ಲ ಅಂತ ತಿಳ್ಕೊಬೇಕು. ನಾವೆಲ್ಲ ಅವಿವೇಕಿಗಳು. ಯಾರು ಇಲ್ಲಿ ಕಲಿಯುಗದಲ್ಲಿ ಇರ್ತಕ್ಕಂಥವ್ರೆಲ್ಲ ಅವಿವೇಕಿಗಳು, ಈ ವೇದಾಂತ ಸೂತ್ರ ಅಧ್ಯಯನ ಮಾಡುವ ಯೋಗ್ಯತೆ ಇರೋದಿಲ್ಲ. ಸೊ ಈಗ ಕಡ್ಡಾಯ ಮಾಡಿದ್ರಿಂದ ನಾನು ಮರು ಮಾತಾಡದೆ ಆಲಿಸಿದ್ದೇನೆ. ಅಂದ್ರೆ ಇಲ್ಲಿ ನಮಗೆ ಕಡ್ಡಾಯ ಮಾಡಿದ್ರೆ ಮಾತ್ರ ನಾವು ಅದನ್ನ ಫಾಲೋ ಮಾಡ್ತೇವೆ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಬೈ ರೂಲ್ಸ್ ಮಾಡಬೇಕು ಅಂದ್ರೆ ಮಾಡ್ತೇವೆ, ಇಲ್ಲ ಅಂದ್ರೆ ಮಾಡಲ್ವಲ್ಲ. ಹರೇ ಕೃಷ್ಣ ಅಲ್ವಾ? ಹೌದು ಮಾತಾಜಿ. ಹಾ, ಈಗ ಯಾವ್ದಾದ್ರು ಒಂದು ರೂಲ್ಸ್ ಮಾಡಿದ್ರೆ ಶಾಲೆನಲ್ಲಿ ಕಾಲೇಜಲ್ಲಿ ಇದ್ರ ನೀವು ಮಾಡ್ಲೇಬೇಕು ಅಂತ ರೂಲ್ಸ್ ಮಾಡಿದ್ರೆ ಮಾಡ್ತಾರೆ, ಇಲ್ಲ ನೀವ್ ಮಾಡಿದ್ರು ಓಕೆ ಮಾಡದಿದ್ರು ಓಕೆ ಅಂದ್ರೆ ಮಾಡ್ತಾರ? ಹಾ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಆದರೆ ನೀವೇನು ಹೇಳುತ್ತಿದ್ದೀರೋ ಅದು ನನಗೆ ಅರ್ಥವೇ ಆಗುತ್ತಿಲ್ಲ. ಇಲ್ಲೇನಾಗಿದೆ, ಬರೇ ಅವರು ಅವರು ಹೇಳಿದ್ದಾರೆ, ನಾನು ಹೇಳ್ಕೊಡ್ತೇನೆ ನಿಂಗೆ ವೇದಾಂತ ಸೂತ್ರನ ಅಂತ. ನೀವು ಶ್ರವಣ ಮಾಡೋದು ಕಡ್ಡಾಯ, ಅಂದ್ರೆ ಕೇಳಿಸ್ಕೊಳ್ಬೇಕು ನೀವು, ಅದು ಬೈ ರೂಲ್ಸ್ ಅಂದ್ರೆ ಆರ್ಡರ್. ಅದು ಹೇಳ್ತಾ ಇದ್ದೀರಿ, ನೀವು ನನ್ಗೆ ಆರ್ಡರ್ ಮಾಡಿದ್ದೀರಿ, ನಾನು ಕೇಳಿಸ್ಕೊಳ್ತಾ ಇದ್ದೇನೆ, ಅದ್ರ ನನಗೆ ಏನೂ ಅರ್ಥವೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಯಾಕೆ ಈ ತರ ಮಾತಾಡಿದ್ರು ಅವರು ಅಂದ್ರೆ,
ಚೈತನ್ಯ ಮಹಾಪ್ರಭುಗಳು ಅರ್ಥ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಂದ್ರೆ, ಇಲ್ಲಿ ಮಾಯಾವಾದಿ ಸಂಪ್ರದಾಯದ ಎಷ್ಟೋ ಜನ ಸನ್ಯಾಸಿ ಅಂತ ಅನ್ಸ್ಕೊಂಡಿದ್ರು, ಅವರಿಗೆ ಏನಾಗಿರುತ್ತೆ, ಅವರಿಗೆ ವೇದಾಂತವನ್ನ ಅವರಿಗೆ ಓದೋದು ಈ ಮಾಯಾವಾದಿಗಳಿಗೆ ಕಡ್ಡಾಯ, ವೇದಾಂತ ಸೂತ್ರವನ್ನ ಓದೋದು. ಸೊ ಹಾಗಾಗಿ ಅವರು ಆ ವೇದಾಂತ ಸೂತ್ರವನ್ನ ಅವರಿಗೆ ಅಧ್ಯಯನ ಮಾಡುವ ಯೋಗ್ಯತೆ ಇರುವುದಿಲ್ಲ. ಯಾಕೆಂತಂದ್ರೆ ಈಗ ಕಲಿಯುಗದಲ್ಲಿ ಯಾರಿಗೂ ಇಲ್ಲ ಅದರ ಯೋಗ್ಯತೆ. ಸೊ ಹಾಗಾಗಿ ಅಲ್ಲಿ ಮಾಯಾವಾದಿಗಳಂತಹ ಸನ್ಯಾಸಿಗಳು ಶ್ರವಣ ಮಾಡುವ ಕ್ರಿಯೆಯಲ್ಲಿ ತೊಡಗ್ತಾ ಇದ್ದಿದ್ರು. ಬೈ ರೂಲ್ಸ್ ಇಂದ ಅವರಿಗೆ ವೇದಾಂತ ಸೂತ್ರ ಓದಕ್ಕೆ ಅದನ್ನ ಕೇಳಬೇಕು. ಅವರಿಗೆ ಯಾರು ಅವರ ಗುರುಗಳು ಹೇಳ್ಕೊಡ್ತಾರೆ ಅದನ್ನ ಕೇಳಬೇಕು, ಅವರಿಗೆ ಅದು ಕೇಳ್ತಾರೆ. ಆದರೆ ಎಷ್ಟೋ ಜನ ನೋಡಿ ಇಲ್ಲಿ ಹೇಳಿದ್ದಾರೆ, ಎಷ್ಟೋ ಜನ ಸನ್ಯಾಸಿಗಳು ಎನಿಸಿಕೊಂಡಿದ್ದರು ದಡ್ಡರು ನಿರಕ್ಷರಿಗಳು ಆಗಿದ್ದು ಔಪಚಾರಿಕವೋ ಎಂಬಂತೆ ವೇದಾಂತ ಸೂತ್ರವನ್ನು ಶ್ರವಣ ಮಾಡುತ್ತಿದ್ದರೆಂಬ ಇಂಗಿತವನ್ನು ಚೈತನ್ಯ ಮಹಾಪ್ರಭುಗಳು ವ್ಯಕ್ತಪಡಿಸಿದ್ರು. ಅವ್ರು ಹೇಳ್ತಾರೆ ಅಂದ್ರೆ, ಅವರ ಮಾತಿನ ಅರ್ಥ ಏನು ಕೇಳಿದ್ರೆ, ಮಾಯಾವಾದಿ ಸನ್ಯಾಸಿಗಳಿಗೆ ಕಡ್ಡಾಯವಾಗಿ ಅವರು ವೇದಾಂತ ಸೂತ್ರ ಕೇಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರು ಕೇಳ್ಕೊತಾರೆ, ಅವರಿಗೆ ಏನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು ಅಂತೇಳಿ ಇವರು ಚೈತನ್ಯ ಮಹಾಪ್ರಭುಗಳು ಈ ತರ ಅಭಿಪ್ರಾಯವನ್ನ ಅವರ ಮಾತಿನಿಂದ ತಿಳಿಸಿದ್ರು. ಸೊ ಅಲ್ಲಿ ಏನಾಗಿದೆ, ಭಟ್ಟಾಚಾರ್ಯರ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳೋದು ಅವ್ರಿಗೇನು ಕಷ್ಟ ಇತ್ತಾ? ಇಲ್ಲ. ಅವ್ರಿಗೇನಾದ್ರು ಕಷ್ಟ ಆಗ್ತಿತ್ತಾ? ಇಲ್ಲ ಮಾತಾಜಿ. ಸ್ವತಃ ಭಗವಂತ ಅವ್ರಿಗೆಲ್ಲವೂ ಗೊತ್ತಿದೆ. ಸೊ ಭಗವಂತ ಅಂದ್ರೆ ಸರ್ವಜ್ಞ ಅಲ್ವಾ, ಅವನು ಅಭಿಜ್ಞಾ ಸ್ವರಾಟ್, ಅವನಿಗೆಲ್ಲ ಗೊತ್ತಿದೆ. ಸರ್ವಜ್ಞ ಅಂದ್ರೆ ತ್ರಿಕಾಲ ಅಂದ್ರೆ ವರ್ತಮಾನ ಭೂತ ಭವಿಷ್ಯತ್ ಮತ್ತೆ ಪ್ರತ್ಯಕ್ಷ ಜ್ಞಾನ ಎಲ್ಲವೂ ಇದೆ. ಅಂತವರಿಗೆ ಈ ಭಟ್ಟಾಚಾರ್ಯರ ವ್ಯಾಖ್ಯಾನ ಅರ್ಥ ಮಾಡೋದೇನು ಕಷ್ಟ ಇಲ್ಲ. ಆದರೂ ಅವ್ರು ಯಾಕೆ ಈ ತರ ಹೇಳಿದ್ರು ಅಂತ ಕೇಳಿದ್ರೆ, ಇಲ್ಲಿ ಮಾಯಾವಾದಿ ವೇದಾಂತ ಸೂತ್ರಕ್ಕೆ ಮಾಯಾವಾದದ ಅನ್ವಯ ಮಾಡಲಾಗುತ್ತಿದ್ದ ವ್ಯಾಖ್ಯಾನವು ಅವರಿಗೆ ಒಪ್ಪಿಗೆಯಾಗಲಿಲ್ಲ. ಇಲ್ಲಿ ಭಟ್ಟಾಚಾರ್ಯರು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ರು, ಮಾಯಾವಾದಿಗಳ ಅನ್ವಯ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಿದ್ರು. ಅದಕ್ಕೆ ಅದು ಅವರಿಗೆ ಒಪ್ಪಿಗೆ ಆಗಲಿಲ್ಲ. ಅದಕ್ಕಾಗಿ ಅವ್ರು ಏನ್ ಹೇಳ್ತಾರೆ, ನನಗೆ ಇದು ಅರ್ಥ ಆಗಲ್ಲ ಅಂತ ಹೇಳಿದ್ರು. ಸೊ ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಿರಕ್ಷರ ಕುಕ್ಷಿಯಾದ ಒಬ್ಬ ಅವಿವೇಕಿ ಎಂದು ಹೇಳಿಕೊಂಡಾಗ ಭಟ್ಟಾಚಾರ್ಯರು ಏನ್ ಪ್ರಶ್ನೆ ಮಾಡ್ತಾರೆ, ಅವರು ಸುಮ್ಮನೆ ಹೇಳಿರ್ತಾರೆ. ತನ್ನ ಒಂದು ಇದನ್ನ ಅಂದ್ರೆ ಅವರು ಯಾರನ್ನ ಅನ್ವಯಿಸಿ ಮಾತಾಡ್ತಾರೆ ಅಂದ್ರೆ ಮಾಯಾವಾದಿ ಸನ್ಯಾಸಿಗಳಿಗೆ ಸುಮ್ಮನೆ ಕೇಳ್ಕೊತಾರೆ. ಅವರಿಗೆ ಏನು ಅರ್ಥ ಆಗಲ್ಲ ವೇದಾಂತ ಸೂತ್ರ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ಭಟ್ಟಾಚಾರ್ಯರು ಏನ್ ಹೇಳ್ತಾರೆ ನೋಡೋಣ. ನಿಮಗೆ ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಪ್ರಶ್ನೆ ಕೇಳ್ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ನಾನೇನಾದ್ರೂ ಈಗ ಹೇಳ್ತಾ ಇದ್ದೇನೆ ಈ ಕ್ಲಾಸ್ನಲ್ಲಿ, ನಿಮ್ಗೆ ಅರ್ಥ ಆಗದೆ ಹೋದರೆ ನೀವು ಪ್ರಶ್ನೆ ಕೇಳಬೇಕು, ಹೌದು ಅಲ್ವಾ? ಹೌದು ಮಾತಾಜಿ. ಆಯ್ತು, ನೀವು ಮೌನವಾಗಿ ಕೂತ್ರೆ ನಾವೇನ್ ತಿಳ್ಕೊಬೇಕು, ಓಹೋ ಇವನಿಗೆ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಬೇಕು, ಅಥವಾ ಏನು ಅರ್ಥ ಆಗಿಲ್ಲ ಅಂತ ತಿಳ್ಕೊಬೇಕು. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ, ನೋಡಿ ನೀವು ಅರ್ಥ ಆಗ್ಲಿಲ್ಲ ಅಂತ ಹೇಳ್ತೀರಿ, ಹಂಗಾದ್ರೆ ನೀವ್ ಯಾಕೆ ಪ್ರಶ್ನೆ ಕೇಳಲಿಲ್ಲ, ನೀವ್ ಯಾಕೆ ಸುಮ್ಮನೆ ಕೂತಿದ್ರಿ ಅಂದ್ರೆ ನನ್ನ ವ್ಯಾಖ್ಯಾನವನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ಅಂದ್ರೆ ನಾನು ವ್ಯಾಖ್ಯಾನ ಮಾಡಿದ್ರ ಬಗ್ಗೆ ನೀವು ಏನೋ ಹೇಳಬೇಕು ಅಂತ ನಿಮಗೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸ್ವಾಮಿ ವೇದಾಂತ ಸೂತ್ರ ಅಥವಾ ವೇದಾಂತದ ಅಧಿನಿಯಮಗಳನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ಹೇಳ್ತಾರೆ ನೋಡಿ, ಈಗ ಹೇಳ್ತಾರೆ ವೇದಾಂತ ಸೂತ್ರಗಳನ್ನು ನಾನು ಅರ್ಥ ಮಾಡ್ಕೊಳ್ತೇನೆ, ಆದರೆ ನಿಮ್ಮ ವ್ಯಾಖ್ಯಾನ ನನಗೆ ಅರ್ಥ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ನೀವೇನ್ ವ್ಯಾಖ್ಯಾನ ಮಾಡ್ತಾರೆ ಅದು ನಂಗೆ ಅರ್ಥ ಆಗಲ್ಲ, ನಾ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ತೇನೆ. ಅಂದ್ರೆ ಮೂಲದ ವೇದಾಂತ ಸೂತ್ರದ ಮೂಲ ಅಂದ್ರೆ ಒರಿಜಿನಲ್ ವೇದಾಂತ ಸೂತ್ರವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವೇನು ಆ ವೇದಾಂತ ಸೂತ್ರದ ಬಗ್ಗೆ ನೀವೇನು ಈಗ ವಿವರಣೆ ಕೊಡ್ತಾ ಇದ್ದೀರಿ, ನೀವು ನಿಜವಾಗಿ ಅರ್ಥವನ್ನು ನೀವು ಮರೆ ಮಾಚ್ತಾ ಇದ್ದೀರಿ. ನೀವು ಏನ್ ಮಾಡ್ತಿದ್ರಿ, ನಾವು ಹಿಂದಿನ ಒಂದು ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಮಾಯಾವಾದಿ ಏನ್ ಹೇಳ್ತಾರೆ, ಪ್ರಚ್ಛನ್ನ ವ್ಯಾಖ್ಯಾನ ಕೊಡ್ತಾರೆ. ಪ್ರಚ್ಛನ್ನ ಅಂದ್ರೆ ಅದು ಇದು ಏನಂದ್ರೆ ಅದು ಪ್ರಚ್ಛನ್ನ ವ್ಯಾಖ್ಯಾನ ಅಂದ್ರೆ ನಿಜವಾದ ನೇರವಾದ ವ್ಯಾಖ್ಯಾನ ಅಲ್ಲ. ಅದನ್ನ ಅಂದ್ರೆ
ಅದಕ್ಕೆ ವಿರುದ್ಧವಾಗಿ ಅಂದ್ರೆ ಮುಚ್ಚಿಡುವುದು ಏನನ್ನೋ ಅಂದ್ರೆ ನಿಜವಾದ ಅರ್ಥ ಹೇಳ್ತಾ ಇಲ್ಲ, ಮರೆಮಾಚುವುದು. ಇಂಡೈರೆಕ್ಟ್ ವೇ, ಕರೆಕ್ಟ್. ಇಂಡೈರೆಕ್ಟ್ ವೇ ಅಂದ್ರೆ ಅದನ್ನ ಮರೆಮಾಚಿ ಹೇಳೋದು, ಸುತ್ತಿ ಬಳಸಿ ಹೇಳೋದು, ನೇರವಾಗಿ ಹೇಳೋದಲ್ಲ. ಅವಾಗೇನಾಗುತ್ತೆ, ಸುತ್ತಿ ಬಳಸಿ ಹೇಳುವಾಗ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಪ್ರತ್ಯಕ್ಷ ಅರ್ಥದ ಮೇಲೆ ಬೆಳಕು ಹಾಯಿಸ್ತಾ ಇಲ್ಲ, ಡೈರೆಕ್ಟ್ ಮೀನಿಂಗ್ ಕೊಡ್ತಾ ಇಲ್ಲ. ಆಮೇಲೆ ವಿಷಯಕ್ಕೆ ಪ್ರಸಕ್ತವಿಲ್ಲದ ಯಾವುದೋ ಅರ್ಥವನ್ನು ಕಲ್ಪಿಸಿಕೊಂಡು ನಿಜ ಅರ್ಥವನ್ನು ಮುಚ್ಚಿಡ್ತಿದ್ದೀರಿ. ಅಂದ್ರೆ ನಿಜವಾದ ಅರ್ಥವನ್ನ ಅವರು ಮುಚ್ಚಿಡ್ತಾ ಇದ್ದೀರಿ. ಅವ್ರಿಗೆ ಹೇಳ್ತಾರೆ, ನೀವು ನಿಜ ಅರ್ಥವನ್ನ ಮುಚ್ಚಿಡ್ತಾ ಇದ್ದೀರಿ, ಮತ್ತೆ ನೀವು ಯಾವುದೋ ಅರ್ಥವನ್ನ ಕಲ್ಪನೆ ಮಾಡ್ತಾ ಇದ್ದೀರಿ. ನೋಡಿ ಇದು ಎಷ್ಟು ಮುಖ್ಯವಾದದ್ದು ಅಂತ ನೋಡಿ. ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳು ಏನ್ ತಪ್ಪು ಮಾಡ್ತಾ ಇದಾರೆ ಪಿಕಪ್ ಮಾಡಿ ಹೇಳ್ತಾ ಇದ್ದಾರೆ. ನೀವು ಏನ್ ಮಾಡ್ತಾ ಇದ್ದೀರಿ, ನೀವು ನಿಜವಾದ ಅರ್ಥವನ್ನ ಮುಚ್ಚಿಡ್ತಾ ಇದ್ದೀರಿ, ನೀವು ನಿಮ್ಮದೇ ವಿವರಣೆ ಕೊಡ್ತಾ ಇದ್ದೀರಿ. ಅಂದ್ರೆ ಅವರಿಗೆ ಏನ್ ಅನ್ಸುತ್ತೋ ಆ ತರ ಹೇಳಿ ಈಗ ಹೇಳ್ತಾ ಇದ್ದೀರಿ. ನಿಮ್ಮದೇ ಆದ ಸಿದ್ಧಾಂತ ಇದೆ, ಸೊ ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವ ನೆಪ ಮಾಡಿಕೊಂಡು ನಿಮ್ಮ ಸಿದ್ಧಾಂತವನ್ನ ನೀವು ಹೇಳ್ತಾ ಇದ್ದೀರಿ ಅಂತ ನನಗನ್ನಿಸುತ್ತದೆ. ನೋಡಿ ಎಷ್ಟು ಅಂದ್ರೆ ಡೈರೆಕ್ಟ್ ಆಗಿ ಅವರು ಕಾಮೆಂಟ್ ಮಾಡಿದ್ರು ಚೈತನ್ಯ ಮಹಾಪ್ರಭುಗಳು. ಅಂದ್ರೆ ಇದರ ಅರ್ಥ ಏನು, ಮಾಯಾವಾದಿಗಳಿಗೆ ಅವರದೇ ಆದ ಸಿದ್ಧಾಂತ ಇರುತ್ತೆ, ಅವರು ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತೇನೆ ಅಂತ ಹೇಳಿ ಅವರ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ ಮತ್ತು ನಿಜವಾದ ಅರ್ಥವನ್ನು ಅವರು ಮರೆಮಾಚುತ್ತಾರೆ ಅಂತ ಇಲ್ಲಿ ಹೇಳಿದ್ರು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಡಿ. ಹಾ, ಈಗ ಮುಂದೆ ಹೇಳ್ತಾರೆ ಈಗ ಉಪನಿಷತ್ತುಗಳು 108 ಉಪನಿಷತ್ತುಗಳಿದೆ. ಅದರಲ್ಲಿ ಮುಖ್ಯವಾಗಿದ್ರೆ ಇಲ್ಲಿ ಬರೀತಾರೆ ನೋಡಿ, ಹೇಳ್ತಾ ಇದ್ದಾರೆ, ಮುಕ್ತಿಕಾ ಉಪನಿಷತ್ತಿನಲ್ಲಿ ಹೇಳಿಲಾಗಿರುವಂತೆ ಉಪನಿಷತ್ತುಗಳ ಸಂಖ್ಯೆ 108. ಅದರಲ್ಲಿ ಕೆಲವು ಅಂದ್ರೆ ಇಲ್ಲಿ 18 ಉಪನಿಷತ್ತುಗಳ ಹೆಸರು ಕೊಟ್ಟಿದ್ದಾರೆ. ಈಶೋಪನಿಷತ್, ಕೇನೋಪನಿಷತ್ತು, ಕಠೋಪನಿಷತ್, ಪ್ರಶ್ನ, ಮುಂಡಕ ಉಪನಿಷತ್, ಮಾಂಡೂಕ್ಯ ಉಪನಿಷತ್, ತಿತ್ತಿರಿ ಉಪನಿಷತ್, ಐತರೇಯ ಉಪನಿಷತ್, ಚಾಂದೋಗ್ಯ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್, ಬ್ರಹ್ಮ ಉಪನಿಷತ್, ಕೈವಲ್ಯ ಉಪನಿಷತ್, ಜಾವಾಲ ಉಪನಿಷತ್, ಶ್ವೇತಾಶ್ವ ಉಪನಿಷತ್, ಹಂಸ ಉಪನಿಷತ್, ಆರುಣಿ ಉಪನಿಷತ್, ಗರ್ಭ ಉಪನಿಷತ್, ನಾರಾಯಣ ಉಪನಿಷತ್. ಇವು ಒಟ್ಟು 18 ಉಪನಿಷತ್ತುಗಳು ಮುಖ್ಯವಾದವು. 108 ಉಪನಿಷತ್ತಲ್ಲಿ ಏನಿದೆ ಅಂತಂದ್ರೆ, ಉಪನಿಷತ್ತುಗಳಲ್ಲಿ ಪರಮ ಸತ್ಯನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆಯಬಹುದಾಗಿದೆ. ಉಪನಿಷತ್ತುಗಳನ್ನ 108 ಓದಿದ್ರೆ ಪರಮ ಸತ್ಯನ ಬಗ್ಗೆ ಜ್ಞಾನ ಸಿಕ್ಕುತ್ತೆ. ಸೊ ಇಲ್ಲಿ ಇನ್ನೊಂದಿದೆ, 108 ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ನಮಗೆ ಪರಮ ಸತ್ಯನ ಬಗ್ಗೆ ತಿಳಿಯುತ್ತೆ. ಆಮೇಲೆ ವೈಷ್ಣವರು ಜಪ ಮಾಡ್ತಕ್ಕಂಥ ಜಪಮಾಲೆಯಲ್ಲಿ 108 ಮಣಿಗಳು ಯಾಕೆ ಇರ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 108 ಮಣಿಗಳು ಅಂದ್ರೆ ಪರಮ ಸತ್ಯನ ಬಗ್ಗೆ ಪೂರ್ಣ ಜ್ಞಾನವನ್ನು ಉಳ್ಳ 108 ಉಪನಿಷತ್ತುಗಳನ್ನು ಪ್ರತಿನಿಧಿಸುತ್ತವೆ. ಈಗ ನಾವು ಜಪ ಮಾಡ್ತೇವಲ್ಲ, ಜಪಮಾಲೆಯಲ್ಲಿ 108 ಮಣಿಗಳಿವೆ ಅಲ್ವಾ? ಹೌದು ಹೌದು ಮಾತಾಜಿ. ಒಂದು ಮಾಲೆ ಮಾಡ್ಬೇಕಾದ್ರೆ 108 ಮಣಿಗಳಿವೆ. ಆ 108 ಮಣಿಗಳಲ್ಲಿ ಒಂದೊಂದು ಮಣಿ ಒಂದೊಂದು ಉಪನಿಷತ್ತನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಜಪಮಾಲೆಯಲ್ಲಿ 108 ಮಣಿಗಳು ಭಗವಾನ್ ಕೃಷ್ಣನೊಂದಿಗೆ ರಾಸ ನೃತ್ಯದಲ್ಲಿ ಭಾಗವಹಿಸುವ 108 ಜನ ಸಖಿಯರನ್ನು ಪ್ರತಿನಿಧಿಸುತ್ತವೆ. ಅಂದ್ರೆ ಕೃಷ್ಣ, ಭಗವಾನ್ ಶ್ರೀ ಕೃಷ್ಣ ರಾಸದ ನೀಲೆ ಗೋಪಿಕಾಸ್ತ್ರೀಯರೊಡನೆ ಮಾಡಿದಾಗ ಅಲ್ಲಿ ಪ್ರಮುಖವಾಗಿ 108 ಜನ ಗೋಪಿಕೆಯರಿದ್ದರಂತೆ, ಪ್ರಮುಖ. ಸೊ ಹಾಗಾಗಿ ಆ ಪ್ರಮುಖ ಜನ ಸಖಿಯರನ್ನ ಇದು ನಿರ್ದೇಶಿಸುತ್ತೆ, ಅದನ್ನ ಪ್ರತಿನಿಧಿಸುತ್ತದೆ ಈ 108 ಮಣಿಗಳು ಮಾಲೆಯಲ್ಲಿ. ಸೊ ಹಾಗಾಗಿ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ 108 ಒಂದು ಅಂಕೆಗೆ. ಸೊ ಹಾಗಾಗಿ ಇಲ್ಲಿ ಭಗವಾನ್ ಚೈತನ್ಯರು ಏನ್ ಹೇಳಿದ್ರು, ಉಪನಿಷತ್ತುಗಳಿಗೆ ವಕ್ರ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದೀರಿ ವೇದಾಂತ ಸೂತ್ರಕ್ಕೆ. ಆ ವಕ್ರ ವ್ಯಾಖ್ಯಾನ ನೇರ ವ್ಯಾಖ್ಯಾನ ಅಲ್ಲ. ಸೊ ಅವರು ಸುತ್ತಿ ಬೆಳೆಸಿ ಪರೋಕ್ಷ ವ್ಯಾಖ್ಯಾನ ಕೊಡ್ತಾ ಇದ್ದೀರಿ ನೀವು. ಸೊ ಅದು ತಪ್ಪು ಹೇಳಿ ಅವರು ಅದನ್ನ ವಿರೋಧ ಮಾಡಿದ್ರು. ಉಪನಿಷತ್ತುಗಳಿಗೆ ಪ್ರತ್ಯಕ್ಷ ಅರ್ಥವನ್ನು ಹೇಳದ ಯಾವುದೇ ವ್ಯಾಖ್ಯಾನವನ್ನು ಪ್ರಭುವರಿಯರು ನಿರಾಕರಿಸುತ್ತಿದ್ದರು. ನೀವು ಪ್ರತ್ಯಕ್ಷ ಅರ್ಥ ಕೊಡೋದಿಲ್ಲ ಅಂದ್ರೆ ಅವರು ವ್ಯಾಖ್ಯಾನವನ್ನ ನಿರಾಕರಿಸುತ್ತಿದ್ದರು. ಬೇರೆ ಅಂದ್ರೆ ಹಿಂಗೆ ಇಂಡೈರೆಕ್ಟ್ ಎಲ್ಲ ಹೇಳೋದು ಅವರಿಗೆ ನಿರಾಕರಿಸ್ತಾ ಇದ್ರು. ಸೊ ಇಲ್ಲಿ ಪ್ರತ್ಯಕ್ಷ ಅರ್ಥ ಕೊಡ್ತಕ್ಕಂಥ ವಿಧಾನಕ್ಕೆ ಅಭಿಧಾ ವೃತ್ತಿ ಅಂತ ಕರೀತಾರೆ. ಪರೋಕ್ಷ ಅರ್ಥವನ್ನು ಕೊಡುವ ವಿಧಾನಕ್ಕೆ ಲಕ್ಷಣ ವೃತ್ತಿ ಅಂತ ಕರೀತಾರೆ. ಇಲ್ಲಿ ಜ್ಞಾನ ಗ್ರಹಣಕ್ಕೆ 4 ಮಾರ್ಗಗಳು ಉಂಟು ಅಂತ ಹೇಳ್ತಾರೆ. ಅಂದ್ರೆ ನಾವು
ಇದರಲ್ಲಿ ಮೂರು ಮಾರ್ಗಗಳ ಬಗ್ಗೆ ನೋಡಿದ್ದೇವೆ. ಎಲ್ಲಿ ನಮ್ಮ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇಲ್ಲಿ 4 ಅಂತ ಹೇಳ್ತಾ ಇದ್ದಾರೆ. 4 ಮಾರ್ಗಗಳು. ಒಂದು ನೇರ ಮಾರ್ಗದ ಅರ್ಥಗ್ರಹಣ, ಪ್ರತ್ಯಕ್ಷವಾಗಿ ನೋಡುವುದು. ಪ್ರತ್ಯಕ್ಷವಾಗಿ ನೋಡುವುದಂದ್ರೆ ಕಣ್ಣಿಗೆ ಏನ್ ಕಾಣುತ್ತದೆ ಅದು. ಈಗ ನಾವು ನೋಡಿದರೆ ಸೂರ್ಯನನ್ನು ನೋಡ್ತೇವೆ, ಓಹೋ ಸೂರ್ಯ ಇದ್ದಾನೆ ಸತ್ಯ. ಚಂದ್ರನನ್ನು ನೋಡ್ತೇವೆ, ಚಂದ್ರ ಇದ್ದಾನೆ ಸತ್ಯ. ಹಾಗೆ ನಾವು ಪ್ರತ್ಯಕ್ಷವಾಗಿ ನೋಡಿದರೆ ಅದು ಸತ್ಯ, ಇಲ್ಲ ಅಂದ್ರೆ ನಮಗ್ ಗೊತ್ತಿಲ್ಲ. ಹೀಗೆ ತಿಳಿತೇವಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದಕ್ಕೆ ಪ್ರತ್ಯಕ್ಷ ನೇರ ಮಾರ್ಗದ ಅರ್ಥಗ್ರಹಣ ಅಂತ ಹೇಳ್ತಾರೆ. ಇದು ಕೂಡ ಅದು ಪರಿಪೂರ್ಣ ಅಲ್ಲ. ಏಕೆಂದ್ರೆ ನಮಗೆ ಸೂರ್ಯ ಕಾಣ್ತಾನೆ, ಆದ್ರೆ ಸೂರ್ಯ ಭೂಮಿಗಿಂತ ಎಷ್ಟೋ ದೊಡ್ಡದಿದ್ದಾನೆ. ಆದ್ರೆ ನಮಗ್ ನೋಡ್ಲಿಕ್ಕೆ ಏನು ಕಾಣುತ್ತೆ, ಒಂದು ಸಣ್ಣ ಸರ್ಕಲ್ ತರ ಕಾಣ್ತಾನೆ, ಗೋಲದ ತರ ಅಲ್ವಾ? ಹೌದು ಮಾತಾಜಿ. ಆದರೆ ಅದಕ್ಕಾಗಿ ಪ್ರತ್ಯಕ್ಷ ಪ್ರಮಾಣ ಕೂಡ ಅದರಲ್ಲಿ ಅದು ಇದಲ್ಲ, ಅಂದ್ರೆ ಪರ್ಫೆಕ್ಟ್ ಅಲ್ಲ. ಈಗ ಊಹಾತ್ಮಕವಾಗಿ ಅರ್ಥೈಸಿಕೊಳ್ಳೋದು. ಊಹಾತ್ಮಕವಾಗಿ ಅರ್ಥೈಸಿಕೊಳ್ಳೋದ್ರೆ ಅನುಮಾನ ಪಡೋದು. ಅಂದ್ರೆ ಮಂಗನಿಂದ ಮಾನವ, ಇದರ ಡಾರ್ವಿನ್ ವಿಕಾಸ್ ಥಿಯರಿ. ಅನುಮಾನ ಪ್ರಮಾಣ. ಅನುಮಾನ. ಸೊ ಅನುಮಾನ ಪ್ರಮಾಣ, ಕರೆಕ್ಟ್. ಅನುಮಾನ ಪ್ರಮಾಣ ಅಂದ್ರೆ ಅನುಮಾನ ಪಡೋದು. ಇದು ಊಹಾತ್ಮಕವಾಗಿ ಅರ್ಥೈಸಿಕೊಳ್ಳೋದು. ಇದು ಹೆಚ್ಚಾಗಿ ಮಾಯಾವಾದಿಗಳು ಮಾಡ್ತಾರೆ. ಅಂದ್ರೆ ಇಲ್ಲಿ ಊಹಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಅನುಮಾನ. ಸೊ ಮೂರನೇದು ಐತಿಹಾಸಿಕ ಸಂಗತಿಗಳ ನೆರವಿನಿಂದ ಅರ್ಥ ಮಾಡ್ಕೊಳ್ಳೋದು, ಅಂದ್ರೆ ಐತಿಹ್ಯ ಅಂತ ಹೇಳ್ತಾರೆ. ಎಲ್ಲ ಇತಿಹಾಸದಿಂದ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ 4ನೇದು ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂತ ಅಂದ್ರೆ ಇದು ವೇದಗಳು. ವೇದಗಳು ಅದು ಶಬ್ದ ಪ್ರಮಾಣಕ್ಕೆ ಮೂಲ ಆಕಾರ ಭಗವಂತ. ಸೊ ಹಾಗಾಗಿ ವೇದಗಳ ಮೂಲಕ ಜ್ಞಾನ ಗ್ರಹಣ ಮಾಡೋದು ಅತ್ಯುತ್ತಮವಾದ ವಿಧಾನ. ಈ 4 ವಿಧಾನದಲ್ಲಿ ತುಂಬಾ ಪರ್ಫೆಕ್ಟ್ ಇರೋದು ಯಾವುದು? ಶಬ್ದ ಪ್ರಮಾಣ. ಯಾಕೆ ಅಂದ್ರೆ ಅದರ ಆಕಾರ ಭಗವಂತ. ಸೊ ಹಾಗಾಗಿ ಶಬ್ದದ ಮೂಲಕ ಅರ್ಥವನ್ನು ಸ್ವೀಕರಿಸುವುದೇ ಅತ್ಯುತ್ತಮವಾದದ್ದು ಎಂದು ಸಂಪ್ರದಾಯಬದ್ಧ ವೈದಿಕ ವಿದ್ಯಾರ್ಥಿಗಳು ಒಪ್ಪುತ್ತಾರೆ. ಸೊ ಹಾಗಾಗಿ ನಾವು ಯಾವುದು ವೈದಿಕ ವೇದಗಳ ಮೂಲಕ ಜ್ಞಾನನ ನಾವು ಗ್ರಹಣ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಮಗೆ ವೇದಗಳ ಮೂಲಕ ನಾವು ಜ್ಞಾನ ಗ್ರಹಣ ಮಾಡ್ಕೊಳ್ಬೇಕಾದ್ರೆ ನಾವೇನನ್ನು ಓದಬೇಕು? ಮಹಾಭಾರತ, ಭಾಗವತಂ. ನಮಗೆ ಭಾಗವತಂ ಹೇಳಿದ್ದಾರೆ. ಏಕೆಂತ ಕೇಳಿದ್ರೆ ಅದು ವೇದಾಂತ ಸೂತ್ರಕ್ಕೆ ಬರದ ವ್ಯಾಖ್ಯಾನ. ವೇದಾಂತ ಸೂತ್ರ ಏನು? ಎಲ್ಲ ವೇದಗಳಿಗೆ ಅದು ಸಾರವನ್ನು ಬರೆದಿರ್ತಕ್ಕಂಥದ್ದು ಅದು. ಸೊ ಹಾಗಾಗಿ ವೇದಾಂತ ಸೂತ್ರಕ್ಕೆ ಬರೆದ ವ್ಯಾಖ್ಯಾನ ಭಾಗವತಂ ಆಗಿದ್ದರಿಂದ ನಮಗೆ ವೇದಗಳನ್ನು ಅರ್ಥ ಮಾಡ್ಕೋಬೇಕು, ವೇದಾಂತ ಸೂತ್ರವನ್ನು ಅರ್ಥ ಮಾಡ್ಬೇಕು ಅಂದ್ರೆ ನಾವು ಭಾಗವತವನ್ನ ಓದಬೇಕು. ಇಲ್ಲಿ ವೇದಗಳಲ್ಲಿ ಏನ್ ಹೇಳ್ತದೆ? ವೈದಿಕ ಸಾಹಿತ್ಯದಲ್ಲಿ ಮನುಷ್ಯನ ಮಲ ಮತ್ತು ಮೂಳೆಗಳು ಅಶುದ್ಧವೆಂದು ಹೇಳುತ್ತೇವೆ ಅಲ್ವಾ? ಹೌದು ಮಾತಾಜಿ. ಮಲ, ಯಾವುದೇ ಮಲ ಅಶುದ್ಧ, ಮೂಳೆಗಳು ಅಶುದ್ಧ ಅಲ್ವಾ? ಹೌದು ಮಾತಾಜಿ. ನೋಡಿ, ಎಲ್ಲಾದ್ರೂ ಒಂದು ಮೂಳೆ ಕಂಡ್ರೆ ನೀವು ಅಯ್ಯೋ ಅಲ್ಲಿ ಯಾಕೆ ಅದು ಮುಟ್ಕೋಬೇಕು ಮೈಗೆ ಅಂತ ಹೇಳುದಿಲ್ವಾ? ಹೌದು ಮಾತಾಜಿ. ಮತ್ತೆ ಯಾವುದೇ ಪ್ರಾಣಿ ಮಲವನ್ನಾದ್ರೂ ಮುಟ್ತೇವ ನಾವು? ಇಲ್ಲ ಮಾತಾಜಿ. ಯಾಕೆಂದ್ರೆ ಅದು ಅಶುದ್ಧ ಅಂತ. ಇಲ್ಲಿ ನೋಡಿ, ಆದರೆ ಹಸುವಿನ ಸೆಗಣಿ ಮತ್ತು ಶಂಖ ಅದು ಮೂಳೆ ಅಲ್ವಾ? ಸೊ ಈ 2 ಶುದ್ಧವೆಂದು ವೈದಿಕ ಸಾಹಿತ್ಯ ಹೇಳ್ತದೆ. ನೋಡಿ, ಮಲ ಮತ್ತು ಮೂಳೆ ಅಶುದ್ಧ, ಆದರೆ ಗೋವಿನ ಸೆಗಣಿ ಮತ್ತು ಶಂಖ ಇವು ಶುದ್ಧ. ಸೊ ಅಂದರೆ ವೈದಿಕ ಸಾಹಿತ್ಯ, ವೈದಿಕ ಕೃತಿಗಳು ಹಾಗೆ ಹೇಳುತ್ತವೆ. ಇದೇನ್ ಕಾಣುತ್ತೆ? ನಮಗೆ ವಿರೋಧಾಭಾಸ ಅಲ್ವಾ? ಗೋವಿನ ಆ ಮಲ ಅದು ಸಗಣಿ, ಆಮೇಲೆ ಶಂಖ ಮೂಳೆ, ಒಂದು ಪ್ರಾಣಿಗಳ ಮೂಳೆ ಸಣ್ಣ, ಅಲ್ಲಿ ಎಲ್ಲ ಅಂದ್ರೆ ಸಮುದ್ರದಲ್ಲೆಲ್ಲ ಇರ್ತದೆ ಅಲ್ಲ ಶಂಖ. ಸೊ ಇಲ್ಲಿ ಏನು ಅಂತಂದ್ರೆ ಇದು ಸಗಣಿ ಪಾವನ, ಶಂಖವು ಪಾವನ ಅಂತ ವೇದಗಳು ಸಾರುತ್ತವೆ. ಇದು ನೋಡಿದ್ರೆ ನಮ್ಗೆ ವಿರೋಧವಾಗಿ ಕಾಣೋದಿಲ್ವಾ? ಕಾಣುತ್ತೆ. ಆದ್ರೆ ಅದು ವೇದದಲ್ಲಿ ಏನ್ ಹೇಳಿದ್ದಾರೆ? ಗೋವಿನ ಸಗಣಿ ಮತ್ತು ಶಂಖ ಪಾವನ, ಪವಿತ್ರ ಅಂತ ಹೇಳ್ತಾರೆ. ನೋಡಿ, ಗೋಮಯ ಸಾರಿಸ್ತಾರೆ ಎಲ್ಲಾ ಕಡೆಗೂ ಅಲ್ವಾ? ಶುದ್ಧ ಆಗ್ಬೇಕು ಅಂದ್ರೆ ಹೌದು ಮಾತಾಜಿ. ಶುದ್ಧ ಮಾಡ್ಲಿಕ್ಕೆ ಗೋಮಯ ಬೇಕು, ಆದ್ರೆ ಬೇರೆ ಪ್ರಾಣಿಗಳ ಮಲ ಅದು ಅಶುದ್ಧ. ಆಮೇಲೆ ಮೂಳೆಗಳನ್ನ ಮುಟ್ಟಬಾರದು, ಅಶುದ್ಧ. ಆದರೆ
ಶಂಖ ಭಾವನ ಮಾಡತ್ತೆ. ನೋಡಿ, ಭಗವಂತನಿಗೆ ಕರಿಬೇಕಾದ್ರೆ ಶಂಖ ಊದ್ತಾರಲ್ವಾ? ಹೌದು ಮಾತಾಜಿ. ಬೆಳಗಾಗಿ ಎಲ್ಲ ಆರತಿ ಮಾಡುವಾಗ ಶಂಖ ಊದುತ್ತಾರೆ ಅಲ್ವಾ, ಆರತಿ ಮಾಡಿ ಆದ್ಮೇಲೆ. ಸೊ ಹಾಗಾಗಿ ಇಲ್ಲಿ ಏನು ಗೊತ್ತಾ, ಸೊ ವೇದಗಳಲ್ಲಿ ಏನ್ ಹೇಳುತ್ತೆ ಅದನ್ನ ನಾವು ಸುಮ್ಮನೆ ಒಪ್ಕೊಳ್ಬೇಕು. ಯಾಕೆ ಅಂತಂದ್ರೆ ವೇದಗಳಿಗೆ ನಾವು ಪ್ರಶ್ನೆ ಮಾಡಬಾರ್ದು. ಯಾಕೆ ಅಂದ್ರೆ ಅದು ಭಗವಂತ ಮಾಡಿದ್ದು, ಭಗವಂತನಿಂದ ಬಂದಿರೋದು ವೇದವಾಕ್ಯ. ಸೊ ಅದಕ್ಕೆ ಹೇಳ್ತಾರೆ ವೇದವಾಕ್ಯ ಅಂತ. ಯಾಕಂದ್ರೆ ವೇದವಾಕ್ಯ ಅಂದ್ರೆ ಅಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಿಲ್ಲ. ಕೃಷ್ಣ ಎಲ್ಲ ಅದನ್ನ ಕಂಡಿಡಿದು ಅದನ್ನ ಫೈನಲ್ ಒಪಿನಿಯನ್ ಕೊಟ್ಟಿಟ್ಟಿದ್ದಾನೆ ಅದು ವೇದದಲ್ಲಿ. ಹಾಗಾಗಿ ಈ ವೇದಗಳ ಪ್ರಾಮಾಣ್ಯತೆನ ನಾವು ಶಂಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದರ ಮೂಲ ಆಕಾರ ಕೃಷ್ಣ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಇವರು ಕೊಟ್ಟ ಆ ಪರೋಕ್ಷ ಅರ್ಥ ವೇದಾಂತ ಸೂತ್ರಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಭಟ್ಟಾಚಾರ್ಯರು. ಆ ಭಟ್ಟಾಚಾರ್ಯರು ಕೊಟ್ಟದ್ದು ಪರೋಕ್ಷ ಅರ್ಥ. ಅದನ್ನು ನಾವು ಇದನ್ನ ಆ ಪರೋಕ್ಷ ಅರ್ಥವನ್ನು ಮಾಡಿಕೊಂಡ್ರೆ ವೇದಗಳ ಪ್ರಾಮಾಣ್ಯವನ್ನು ಶಂಕಿಸದಂತೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು. ನೀವೇನೋ ವೇದಾಂತ ಸೂತ್ರಕ್ಕೆ ನೀವು ವ್ಯಾಖ್ಯಾನ ಮಾಡಿದ್ದೀರಿ, ಆದ್ರೆ ನೀವು ಇಂಡೈರೆಕ್ಟ್ ವೇ ಒಳಗೆ ವ್ಯಾಖ್ಯಾನ ಮಾಡಿದ್ದೀರಿ, ಪರೋಕ್ಷವಾಗಿ ಅರ್ಥ ಮಾಡ್ಕೊಂಡು. ಇದ್ರ ನಿಮ್ ಪ್ರಕಾರ ಹೋದ್ರೆ ಅಲ್ಲಿ ಏನಾಗುತ್ತೆ, ವೇದಗಳ ಪ್ರಾಮಾಣ್ಯವನ್ನು ನಾವು ಶಂಕಿಸಿದಂತೆ ಆಗತ್ತೆ. ಸೊ ಅದಕ್ಕೆ ವೇದಗಳನ್ನ ನಾವು ಅಪೂರ್ಣ ಅರ್ಥಗ್ರಹಣ ಶಕ್ತಿ ಅಂದ್ರೆ ಇಲ್ಲಿ ಊಹಾಪೋಹ ಮಾಡಿದ್ದಾರೆ ಅಲ್ವಾ, ಅಪೂರ್ಣ, ಅದು ಪೂರ್ಣ ಅರ್ಥಗ್ರಹಣ ಶಕ್ತಿ ಅಲ್ಲ. ಸೊ ಅಪೂರ್ಣ ಅರ್ಥಗ್ರಹಣ ಶಕ್ತಿಯಿಂದ ನಾವು ವೇದಗಳನ್ನ ಪಡ್ಕೊಂಡ್ರೆ ಅದು ಅರಿಯುವುದು ಕಷ್ಟ. ಆದರೆ ಇದನ್ನ ನಾವು ಯಥಾರೂಪದಲ್ಲಿ ಸ್ವೀಕರಿಸಬೇಕು. ವೇದಗಳ ಮೂಲವಾಗಿ ಯಾವ ರೀತಿ ಹೇಳಿದ್ದಾರೆ ಆ ರೂಪದಲ್ಲಿ ನಾವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ವೇದಗಳಿಗೆ ನಾವು ಏನ್ ಹೇಳುತ್ತೇವೆ ಅದು ಪ್ರಮಾಣ. ಅದನ್ನ ನಾವು ಕ್ವಶನ್ ಮಾಡುವಂಗಿಲ್ಲ. ಈಗ ಸಗಣಿ ಅದು ಇದು ಸಗಣಿ ಮಲ, ಅದಕ್ಕೆ ಅದು ಶುದ್ಧ ಅಲ್ಲ ಅಂತ ನಾವೇನಾದ್ರೂ ಕ್ವಶನ್ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ವೇದಗಳಲ್ಲಿ ಹೇಳಿದೆ ಅದು ಶುದ್ಧವಾದದ್ದು ಅದು ಅಂತ. ಹಂಗಾಗಿ ಶಂಖ ಅದೇನೊಂದು ಮೂಳೆ ಯಾವುದೋ ಒಂದು ಅದು ಶುದ್ಧ ಅಲ್ಲ ಅಶುದ್ಧ ಅಂತ ಹೇಳಲಿಕ್ಕೆ ಆಗತ್ತಾ? ಆಗಲ್ಲ ಮಾತಾಜಿ, ಆಗಲ್ಲ. ಸೊ ಯಾಕೆ? ವೇದಗಳಲ್ಲಿ ಹೇಳಿದೆ. ಸೊ ವೇದೋಕ್ತ ಸಂಗತಿಗಳಿಗೆ ಪ್ರಾಮಾಣ್ಯವೇ ಇರುವುದಿಲ್ಲ. ಅವು ವೇದದಲ್ಲಿ ಇದೆ, ಅದನ್ನ ನಾವು ಒಪ್ಕೋಬೇಕು ಅಷ್ಟೇ. ಮುಂದೆ ಅದಕ್ಕೆ ಎರಡನೇ ಪ್ರಶ್ನೆ ಮರುಮಾತಿಲ್ಲದೆ ಒಪ್ಕೋಬೇಕು. ಅದು ಹೇಗೆ? ನಾವು ಅದಕ್ಕೆ ಏನಾದ್ರೂ ಇದರಿಂದ ಊಹಾಪೋಹ ಮಾಡಿ ಮತ್ತೆ ಅಪೂರ್ಣ ಅರ್ಥಗ್ರಹಣ ಶಕ್ತಿಯಿಂದ ಅದನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇದೆಲ್ಲ ಅವರು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಭಟ್ಟಾಚಾರ್ಯರಿಗೆ ನೀ ಯಾಕೆ ಸುಮ್ಮನೆ ಇದ್ದೆ, ಯಾಕೆ ನೀ ಹೇಳಿದಾಗ ನಿಮ್ಮ ವ್ಯಾಖ್ಯಾನ ನಂಗೆ ಅರ್ಥ ಆಗಲ್ಲ, ನಂಗೆ ವೇದಾಂತ ಸೂತ್ರ ಮೂಲ ಎಲ್ಲ ಅರ್ಥ ಆಗತ್ತೆ ಅಂತ ಹೇಳಿದ್ರು. ಆದ್ರೆ ನೀವು ಮಾಡೋ ವ್ಯಾಖ್ಯಾನ ಅರ್ಥ ಆಗ್ತಾ ಇಲ್ಲ. ಭಗವಾನ್ ಚೈತನ್ಯ ಇನ್ನೇನ್ ಹೇಳ್ತಾರೆ ಅಂತಂದ್ರೆ, ವೇದಗಳಿಗೆ ವೈಯಕ್ತಿಕ ಅರ್ಥ ನೀಡ ಬಯಸುವ ಜನರು ಬುದ್ಧಿವಂತರಲ್ಲವೇ ಅಲ್ಲ. ತಮ್ಮದೇ ವ್ಯಾಖ್ಯಾನ ಕೊಟ್ರೆ ಅವ್ರು ಬುದ್ಧಿವಂತರ ವೇದಗಳಿಗೆ? ಹಾ ಇಲ್ಲ ಮಾತಾಜಿ. ತಮ್ಮದೇ ಅರ್ಥ ಕೊಡಕ್ ಬರೋದಿಲ್ಲಂತೆ ವೇದಗಳಿಗೆ. ಈ ತಮ್ಮದೇ ರೀತಿಯಲ್ಲಿ ಅರ್ಥ ಕಲ್ಪಿಸುವ ಜನ ತಮ್ಮ ಅನುಯಾಯಿಗಳನ್ನು ತಪ್ಪು ದಾರಿಗೆ ಎಳೆಯುತ್ತಾರೆ. ಈಗ ತಮ್ಮದೇ ರೀತಿಯಲ್ಲಿ ಏನು ತಪ್ಪು ಕಲಿಸಿದ್ರೆ, ತಮ್ಮದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಏನಾದ್ರೂ ಪಾಠ ಮಾಡಿದ್ರೆ ಅವರು ತಪ್ಪು ದಾರಿಗೆ ಎಳಿತಾರೆ. ನಾವು ಹಿಂದೆ ನೋಡಿದ್ದೇವೆ ಮಾಯಾವಾದಿಗಳು ಹೇಗೆ ತಪ್ಪು ದಾರಿಗೆ ಎಳಿತಾರೆ ಅಂತ ಹಿಂದಿನ ಅಧ್ಯಾಯಗಳಲ್ಲಿ ನಾವು ಕಲಿತಿದ್ದೇವೆ. ಅದೇ ರೀತಿಯಲ್ಲಿ ಪ್ರಭುಪಾದರು ಆರ್ಯ ಸಮಾಜದ ಒಂದು ಉದಾಹರಣೆ ಕೊಡ್ತಾರೆ. ಆರ್ಯ ಸಮಾಜದಲ್ಲಿ ಜನ ಹೇಳ್ತಾರಂತೆ, ಆರ್ಯ ಸಮಾಜಕ್ಕೆ ಇರ್ತಕ್ಕಂಥವರು ನಾವು ಮೂಲವಾಗಿ ವೇದಗಳನ್ನ ನಾವು ಮಾನ್ಯ ಮಾಡ್ತೇವೆ ಅಂತ ಹೇಳ್ತಾರೆ ಅವರು. ಆದರೆ ಅವರು ವೇದಗಳನ್ನ ಬಿಟ್ಟು ಬೇರೆ ಕೃತಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರು ಏನ್ ಮಾಡ್ತಾರೆ, ಮನಸ್ಸಿಗೆ ಬಂದಂತೆ ವೇದಗಳಿಗೆ ತನ್ನ ಮನಸ್ಸಿಗೆ ಬಂದಂತೆ ಅರ್ಥ ಹೇಳ್ತಾರೆ. ಸೊ ಇದು ಈ ಜನರ ಉದ್ದೇಶವಾಗಿದೆ. ಇಂತಹ ಜನರು ನೀಡುವ ವ್ಯಾಖ್ಯಾನಗಳನ್ನು ಒಪ್ಪಿಕೊಳ್ಳಬಾರದೆಂದು ಭಗವಾನ್ ಚೈತನ್ಯರು ಹೇಳುತ್ತಾರೆ. ತಿಳಿತಾ ಇದು? ತಿಳಿತು ಮಾತಾಜಿ. ಏನ್ ತಿಳಿತು ಹೇಳಿ? ಆರ್ಯ ಸಮಾಜ ಅವ್ರದೇ ಅರ್ಥದೊಳಗೆ ಮಾಡ್ತಾ ಇದ್ದಾರೆ ಅಂತ, ಅವ್ರದೇ ಆದ ಅರ್ಥವನ್ನ ಕೊಡ್ತಾ ಇದ್ದಾರೆ ವೇದಗಳಿಗೇನು ಅವರದೇ ಅರ್ಥವನ್ನು ಕೊಡ್ತಿದ್ದಾರೆ. ಅವರದೇ ಅರ್ಥ ಕೊಡೋದ್ರಿಂದ ಅದೇನಾಗುತ್ತೆ, ಜನಗಳಿಗೆ ತಪ್ಪು ದಾರಿಗೆ ಹಾಕಿದಂಗ ಆಗತ್ತೆ. ಅವರದೇ ಆದ ಅರ್ಥಗಳನ್ನ ವೇದಗಳಿಗೆ ಕೊಡಕ್ ಬರಲ್ಲ. ವೇದದಲ್ಲಿ ಏನ್ ಹೇಳಿದೆ
ಅದು ಭಗವಂತನಿಂದ ಬಂದಿರೋದು ಮೂಲ ಆಕಾರ. ಸೊ ಆದ್ದರಿಂದ ಅದನ್ನ ನಾವು ತಿರುಚಿ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನ ಸುಮ್ಮನೆ ಒಪ್ಪಿಕೊಳ್ಬೇಕು ಅಷ್ಟೇ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಆರ್ಯ ಸಮಾಜದ ಉದಾಹರಣೆ ಕೊಟ್ಕೊಂಡು ಇಂತಹ ಜನರು ನೀಡುವ ವ್ಯಾಖ್ಯಾನಗಳನ್ನು ಒಪ್ಪಿಕೊಳ್ಳಬಾರದು ಎಂದು ಭಗವಾನ್ ಚೈತನ್ಯರು ಹೇಳ್ತಾರೆ. ಅವರ ಟೀಚಿಂಗ್ಸು, ಭಗವಾನ್ ಚೈತನ್ಯ ಟೀಚಿಂಗ್ಸ್ ಏನು, ಅವ್ರು ಏನ್ ನಮ್ಗೆ ಹೇಳ್ತಾರೆ, ಇಂತಹ ತಮ್ಮದೇ ಆದ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥವ್ರನ್ನ ನಾವು ಒಪ್ಪಬಾರದು. ಒಪ್ಪಿದ್ರೆ ಏನಾಗುತ್ತೆ, ನಾವು ದಾರಿ ತಪ್ಪಿ ಹೋಗ್ತೇವೆ. ಮೇಲ್ಕಾಣಿಸಿದ ಜನರ ವ್ಯಾಖ್ಯಾನಗಳು ವೈದಿಕ ನೆಲೆಯವಲ್ಲ, ಅಂದ್ರೆ ಅದು ವೈದಿಕ ನೆಲೆಯಲ್ಲ, ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವಾನ್ ಚೈತನ್ಯ. ಸಾಕ್ಷಾತ್ ಕೃಷ್ಣನೇ ಹೇಳ್ತಾ ಇದ್ದಾರೆ, ಈ ರೀತಿ ಅಲ್ಲ ನೀವು ವ್ಯಾಖ್ಯಾನಗಳನ್ನ ಒಪ್ಪಬಾರದು. ಯಾಕೆಂತಂದ್ರೆ ವೇದ ಮತ್ತು ಉಪನಿಷತ್ತುಗಳು ಸೂರ್ಯ ಪ್ರಕಾಶ ಇದ್ದಂತೆ. ಸೊ ಸೂರ್ಯ ಪ್ರಕಾಶದಲ್ಲಿ ಎಲ್ಲವೂ ಕೂಡ ನೋಡಿ, ಸೂರ್ಯ ಪ್ರಕಾಶ ಎಲ್ಲಿರ್ತಾರೆ ಅಲ್ಲಿ ಕತ್ಲೆ ಇರ್ತದ್ಯಾ? ಇಲ್ಲ ಮಾತಾಜಿ, ಎಲ್ಲ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಎಲ್ಲ ಬೆಳಕೆ. ಹೌದು ಮಾತಾಜಿ. ತುಂಬಾ ನಿಚ್ಚಳ. ಈಗ ಆ ಸೂರ್ಯ ಪ್ರಕಾಶಕ್ಕೆ ಮೋಡ ಬಂದ್ರೆ ಆ ಸೂರ್ಯ ಪ್ರಕಾಶ ಏನಾದ್ರು ಕಾಣ್ತದ್ಯಾ? ಕಾಣಲ್ಲ ಇಲ್ಲ ಮಾತಾಜಿ. ಈಗ ಏನ್ ಹೇಳ್ತಾರೆ ಇಲ್ಲಿ, ಈಗ ಮಾಯಾವಾದಿ ದಾರ್ಶನಿಕರು ಸೂರ್ಯ ಪ್ರಕಾಶವನ್ನು ತಪ್ಪು ವ್ಯಾಖ್ಯಾನಗಳೆಂಬ ಮೋಡಗಳಿಂದ ಮುಚ್ಚಿ ಹಾಕಿದ್ದಾರೆ. ಏನಾಗಿದೆ, ವೇದಗಳಲ್ಲಿ ಏನ್ ಹೇಳ್ತಾರೆ ಅದರ ಅರ್ಥವನ್ನ ಮುಚ್ಚಿ ಹಾಕಿದ್ದಾರೆ. ಹೇಗೆ? ಸೂರ್ಯನನ್ನ ಮೋಡಗಳು ಮುಚ್ಚಿದ ಹಾಗೆ. ಇಲ್ಲಿ ಅಂದ್ರೆ ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಮಾಯಾವಾದಿಗಳು ತಪ್ಪು ಅರ್ಥ ಅಂದ್ರೆ ತಪ್ಪು ವ್ಯಾಖ್ಯಾನ ಕೊಡ್ತಾರೆ, ಮತ್ತೆ ಆರ್ಯ ಸಮಾಜದವರು ಕೂಡ ತಪ್ಪು ವ್ಯಾಖ್ಯಾನ ಕೊಡ್ತಾರೆ ವೇದಗಳ ಮೇಲೆ ಅಂತ ಎರಡು ಉದಾಹರಣೆ ಹೇಳಿದ್ದಾರೆ. ಸೊ ಈ ತಪ್ಪು ವ್ಯಾಖ್ಯಾನ ಕೊಟ್ರೆ ಏನಾಗುತ್ತೆ ಅಂದ್ರೆ, ಸೂರ್ಯನನ್ನು ಮೋಡಗಳು ಮುಚ್ಚಿದ ಹಾಗೆ ಭಗವಂತನನ್ನ ಅವರು ಆ ವೇದೋಪನಿಷತ್ತುಗಳ ಆ ಸಂದೇಶಗಳನ್ನ ಅವರು ಮುಚ್ಚಿ ಬಿಡ್ತಾರೆ, ತಮ್ಮದೇ ವ್ಯಾಖ್ಯಾನ ಕೊಡ್ತಾರೆ. ಇದು ಸರಿಯಾ? ತಪ್ಪು ಮಾತಾಜಿ. ಅದಕ್ಕೆ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಅಂತವರ ವ್ಯಾಖ್ಯಾನ ನಾವು ಒಪ್ಪಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೋಡಿ ಅವರು ಹೇಗೆ ಒಂದೊಂದನ್ನೇ ತುಂಬಾ ಚಂದ ಮಾಡಿ ಹೇಳ್ತಾರೆ. ಅಷ್ಟು ಭಗವಂತ, ಸಾಕ್ಷಾತ್ ಭಗವಂತ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಅವರು ತರ್ಕ ಪಂಡಿತರು, ಮಹಾಪಂಡಿತರು ಅವರು, ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈಗ ಭಗವಂತ ಮತ್ತು ಒಬ್ಬ ಮಹಾಪಂಡಿತ ಅವರಿಬ್ಬರು ನಡುವೆ ನಡೆಯುವ ಚರ್ಚೆ ಇದು. ಆಮೇಲೆ ಎಲ್ಲ ಉಪನಿಷತ್ತುಗಳಲ್ಲಿ, ಎಲ್ಲ ವೈದಿಕ ಹೇಳಿಕೆಗಳಲ್ಲಿ ಅಂತಿಮವಾಗಿ ಬ್ರಹ್ಮನ್ ಅಂತ ಹೇಳ್ತಾರಂತೆ. ಎಲ್ಲ ಉಪನಿಷತ್ತುಗಳಲ್ಲೂ ಬ್ರಹ್ಮನ್ ಅಂದ್ರೆ ಏನು ಅಂತ ನಾವು ಹಿಂದೆ ಕೂಡ ನೋಡಿದ್ದೇವೆ. ಬ್ರಹ್ಮನ್ ಅಂದ್ರೆ ಕೃಷ್ಣ. ಹೇಗೆ ಕೇಳಿದ್ರೆ, ಬ್ರಹ್ಮನ್ ಹೇಳೋ ಶಬ್ದಕ್ಕೆ ಏನ್ ಅರ್ಥ ಕೇಳಿದ್ರೆ, ಮಹತೋ ಮಹೀಯಾನ್, ಮಹತೋ ಮಹೀಯವಾದದ್ದು, ಮಹತ್ತರನಾದವನು ಅಂತ. ಬ್ರಹ್ಮನ್ ಅಂದ್ರೆ ಏನು? ಮಹತ್ತರನಾದವನು, ಮಹೋತ್ತರನಾದವನು, ಬಹಳ ದೊಡ್ಡವನು ಅಂತ, ಮಹೋತ್ತರನಾದವನು. ಅವಾಗ ಮಹೋತ್ತರನಾದವನು ಯಾರಾಗ್ಲಿಕ್ಕೆ ಸಾಧ್ಯ? ಭಗವಂತ ಒಬ್ಬನೇ. ಸೊ ಹಾಗಾಗಿ ಮಹೋತ್ತರನಾದವನು ಬ್ರಹ್ಮನ್ ಅಂದ್ರೆ ಮಹೋತ್ತರನಾದವನು, ಮಹಾಮಹೀಯವಾದದ್ದು. ಸೊ ಹಾಗಾಗಿ ಮಹಾಮಹೀಯನು ಯಾರಾಗ್ಲಿಕ್ಕೆ ಸಾಧ್ಯ? ದೇವೋತ್ತಮ ಪರಮ ಪುರುಷ. ಸೊ ಬ್ರಹ್ಮನ್ ಅಂದ್ಕೊಳ್ಳೆ ಎಲ್ಲ ಉಪನಿಷತ್ತುಗಳಲ್ಲಿ ಬ್ರಹ್ಮನ್ ಅಂತ ಹೇಳೋ ಶಬ್ದ ಬರುತ್ತೆ. ಸೊ ಬ್ರಹ್ಮನ್ ಅಂತಂದ್ರೆ ದೇವೋತ್ತಮ ಪರಮ ಪುರುಷ. ಸೊ ಹಾಗಿದೆ. ಹಾಗಾಗಿ ಮಹತೋ ಮಹೀಯನಾದವನು ಷಡೈಶ್ವರ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿಲ್ಲದ ಪಕ್ಷದಲ್ಲಿ ಅವನನ್ನು ಮಹತೋ ಮಹೀಯ ಎನ್ನಲಾಗದು. ಮಹತೋ ಮಹೀಯ ಅಂದ್ರೆ ಷಡೈಶ್ವರ್ಯ ಸಂಪೂರ್ಣ. ಷಡೈಶ್ವರ್ಯ ಅಂದ್ರೆ ಏನು? ಹರೇ ಕೃಷ್ಣ. 6 ಐಶ್ವರ್ಯಗಳು ಹೊಂದಿರುವ. ಯಾವುದು 6 ಐಶ್ವರ್ಯಗಳು? ಎಲ್ಲ ಕೀರ್ತಿ, ಎಲ್ಲ ಸಂಪತ್ತು, ಎಲ್ಲ ಐಶ್ವರ್ಯ, ಎಲ್ಲ ಜ್ಞಾನ. ಈ 6 ಐಶ್ವರ್ಯಗಳು 100% ಇರಬೇಕು. ಈ 6 ಐಶ್ವರ್ಯಗಳು 100% ಇರಬೇಕು. ಪೂರಕ್ಕೆ ಆಯ್ತು, ಹೇಳಿದ್ರಲ್ಲ, ಎಲ್ಲ ಕೀರ್ತಿ, ಎಲ್ಲ ಯಶಸ್ಸು, ಎಲ್ಲ ಸೌಂದರ್ಯ, ಎಲ್ಲ ಶಕ್ತಿ, ಎಲ್ಲ ಜ್ಞಾನ, ಎಲ್ಲ ವೈರಾಗ್ಯ. ಸೊ ಈ ಎಲ್ಲವೂ ಕೂಡ 100% ಇರಬೇಕು. ಅವನು ಭಗವಂತ. ಸೊ ಅದಕ್ಕೆ ಮಹತೋ ಮಹೀಯ, ಮಹತೋ ಮಹೀಯ ಅಂತ ಹೇಳ್ತಾರೆ. ಬ್ರಹ್ಮನ್ ಅಂದ್ರೆ ಅದರ ಅರ್ಥ ಅದು. ಎಲ್ಲಿ ಬ್ರಹ್ಮನ್ ಅಂತ ಬಂತು ಅಲ್ಲಿ ಭಗವಂತ ಅಂತ. ಸೊ ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಪರಮೋನ್ನತ ಬ್ರಹ್ಮನ್ ದೇವೋತ್ತಮ ಪರಮ ಪುರುಷನು ಆಗಿದ್ದಾನೆ. ಬ್ರಹ್ಮನ್ ಅಂದ್ರೆ ಪರಮೋನ್ನತ ಬ್ರಹ್ಮನ್, ಪರಂ ಬ್ರಹ್ಮ. ಅದಕ್ಕೆ ಅರ್ಜುನ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ 10.12 ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್.
ಅಂತ ಹೇಳಿದ್ದಾನೆ. ಇನ್ನು ಪರಬ್ರಹ್ಮ ಅಂತ ಹೇಳ್ತಾನೆ ಕೃಷ್ಣನಿಗೆ. ಸೊ ಹಾಗಾಗಿ ಇಲ್ಲಿ ಪರಬ್ರಹ್ಮ ಅಂತಂದ್ರೆ ಅಲ್ಲಿ ಏನು, ನಿರಾಕಾರ ಬ್ರಹ್ಮನ್ನು ಸ್ಥಾನಿಕ ಪರಮಾತ್ಮ ಎನ್ನುವ ಗ್ರಹಿಕೆಗಳು ದೇವೋತ್ತಮ ಪರಮ ಪುರುಷನ ಅಲ್ಲಿ ಅಡಕವಾಗಿದೆ. ನೋಡಿ, ಭಗವಂತ ಅಂದ್ರೆ ಭಗವಂತನಿಂದ ಬರುವ ಕಿರಣಗಳು ಆಗುತ್ತೆ, ಮತ್ತೆ ಭಗವಂತನು ಬೇರೆ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುತ್ತಾನೆ. ಸೊ ಅವೆಲ್ಲವೂ ಬ್ರಹ್ಮನ್ ಸಾಕ್ಷಾತ್ಕಾರ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಎರಡೂ ಕೂಡ ಎಲ್ಲಿರುತ್ತೆ, ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಅವೆರಡೂ ಇರುತ್ತೆ. ಅಂದ್ರೆ ಈಗ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, 1,000 ರೂಪಾಯಿ ಒಳಗೆ 500 ರೂಪಾಯಿ ನೋಟು ಇರುತ್ತೆ, 200 ರೂಪಾಯಿ ನೋಟು ಇರುತ್ತೆ, 100 ರೂಪಾಯಿನೂ ಬರುತ್ತೆ ಅಲ್ವಾ? ಹೌದು ಮಾತಾಜಿ. ಹಾಗೆ ಇಲ್ಲಿ ದೇವೋತ್ತಮ ಪರಮಪುರುಷ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ, ಸ್ಥಾನಿಕ ಪರಮಾತ್ಮ ಸಾಕ್ಷಾತ್ಕಾರ, ನಿರಾಕಾರ ಬ್ರಹ್ಮನ್ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ. ಸೊ ಯಾರು ಭಗವಾನ್ ಸಾಕ್ಷಾತ್ಕಾರ ಮಾಡುತ್ತಾರೆ ಅವರಿಗೆ ಬ್ರಹ್ಮನ್ ಸಾಕ್ಷಾತ್ಕಾರವೂ ಆಗಿರುತ್ತೆ, ಪರಮಾತ್ಮ ಸಾಕ್ಷಾತ್ಕಾರವೂ ಆಗಿರುತ್ತೆ. ಇದು ಅಲ್ಟಿಮೇಟ್ ಭಗವಾನ್ ಸಾಕ್ಷಾತ್ಕಾರ. ಸೊ ಹಾಗೆ ಅಂದ್ರೆ 10ನೇ ಕ್ಲಾಸ್ ಪಾಸ್ ಆದ ಅಂದ್ರೆ ಅವನು 2ನೇ ಕ್ಲಾಸು 5ನೇ ಕ್ಲಾಸು ಪಾಸ್ ಆಗಿರ್ಲೇಬೇಕಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಹಾಗೆ ಈಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ದೇವೋತ್ತಮ ಪರಮ ಪುರುಷನ ವಿಚಾರವಾಗಿ ಮಾತನಾಡಿದಾಗಲೆಲ್ಲ ಹೆಸರಿಗೆ ಶ್ರೀ ಎಂಬ ಶಬ್ದವನ್ನು ಸೇರಿಸುತ್ತೇವೆ. ಶ್ರೀ ಕೃಷ್ಣ ಅಂತ ಹೇಳ್ತೇವೆ ಅಲ್ವಾ? ಹೌದು ಮಾತಾಜಿ. ಹಾ, ಶ್ರೀ ಬಂತು ಅಂದರೆ ಅಲ್ಲಿ ಷಡೈಶ್ವರ್ಯ ಸಂಪನ್ನ ಅಂತ ಅರ್ಥ. ಶ್ರೀ ಅಂತ ಹೇಳ ಶಬ್ದಕ್ಕೆ ಅರ್ಥ ಏನು? ಷಡೈಶ್ವರ್ಯ ಸಂಪನ್ನ. ಸೊ ಹಾಗಾಗಿ ಭಗವಂತ ಅವನು ನಿರಂತರ ಅಂದ್ರೆ ಅವನು ಶಾಶ್ವತ, ಮತ್ತು ಅವನು ಪುರುಷನಲ್ಲದಿದ್ದರೆ ಅವನ ಹತ್ರ ಐಶ್ವರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಇರುತ್ತಿರ್ಲಿಲ್ಲ. ಅವನು ನಿರಾಕಾರನಾಗಿದ್ರೆ ಐಶ್ವರ್ಯಗಳು ಇರ್ತಿತ್ತ? ಇಲ್ಲ ಮಾತಾಜಿ. ಅವನ ಹತ್ರ ಎಲ್ಲಾ ಶಕ್ತಿ, ಎಲ್ಲಾ ಸಂಪತ್ತು, ಎಲ್ಲಾ ಇದು ಅವನಿಗೆ ಸೌಂದರ್ಯ, ಜ್ಞಾನ, ವೈರಾಗ್ಯ, ಆಮೇಲೆ ಯಶಸ್ಸು, ಕೀರ್ತಿ ಇದೆಲ್ಲ ಇರ್ತಿತ್ತ? ಆಕಾರ ಇದ್ರೇನೆ ಅದೆಲ್ಲ ಇರುತ್ತೆ. ಮತ್ತೆ ಅದಕ್ಕೆ ಇದೆಲ್ಲ ಇರೋದ್ರಿಂದ ಅವನು ಆಕಾರ. ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಭಟ್ಟಾಚಾರ್ಯರಿಗೆ ಅಂದ್ರೆ, ಭಟ್ಟಾಚಾರ್ಯರು ನಿರಾಕಾರವಾದಿಯಾಗಿದ್ದರು. ಅವರಿಗೆ ಏನ್ ತಿಳಿಸ್ತಾ ಇದ್ದಾರೆ ಭಗವಂತ ಚೈತನ್ಯ ಮಹಾಪ್ರಭು? ಭಗವಂತ ನಿರಾಕಾರಿ ಅಲ್ಲ, ಮಾಯವಾದ ಸಿದ್ಧಾಂತವನ್ನ ಖಂಡಿಸ್ತಾ ಇದ್ದಾರೆ. ಮಾಯವಾದ ಸಿದ್ಧಾಂತ ಖಂಡನೆ ಮಾಡ್ತಾ ಇದ್ದಾರೆ. ನೀವು ನಿರಾಕಾರಿ ಅಂತ ಹೇಳ್ತೀರಿ, ಆದ್ರೆ ಭಗವಂತ ಬ್ರಹ್ಮನ್ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ, ಅವನಲ್ಲಿ ಷಡೈಶ್ವರ್ಯ ಇದೆ ಅಂದ್ರೆ ಅವನಿಗೆ ರೂಪ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದ್ವಯನಾದ ಪರಮಸತ್ಯನು ನಿರಾಕಾರಿ ಎಂದು ನಾವು ಹೇಳಿದಾಗ ಅವನ ವ್ಯಕ್ತಿತ್ವವು ಐಹಿಕವಲ್ಲದ್ದೆಂಬುದನ್ನು ಎಂದೇ ಹೇಳ್ತಾ ಇದ್ದೇವೆ. ಸೊ ಪರಮಸತ್ಯ ನಿರಾಕಾರಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನಿರಾಕಾರ ಅಂತಂದ್ರೆ ಭಗವಂತ ನೋಡಿ, ಭಗವಂತ ನಿರಾಕಾರ ಅಂದ್ರೆ ಭಗವಂತನ ಅದು ಬ್ರಹ್ಮಜ್ಯೋತಿಯ ಕಿರಣಗಳು. ನಿರಾಕಾರ ಅಂದ್ರೆ ಅವನಿಗೆ ಆಕಾರ ಇದೆ, ಅವನು ಭಗವಂತ. ಆದರೆ ಯಾವ ನಿರಾಕಾರ ಅಂದ್ರೆ ಅರ್ಥ ಏನು ಅಂತಂದ್ರೆ, ಅದರಲ್ಲಿ ನಿಜವಾದ ಅರ್ಥ ಏನಂದ್ರೆ ಅವನಿಗೆ ಐಹಿಕ ಶರೀರ ಇಲ್ಲ. ಅರ್ಥ ಆಯ್ತಾ? ನಿರಾಕಾರ ಅಂದ್ರೆ ಅವನಿಗೆ ಐಹಿಕ ಶರೀರ ಇಲ್ಲ. ಸಾಕಾರ ಅಂತಂದ್ರೆ ಅವನಿಗೆ ಸಚ್ಚಿದಾನಂದ ವಿಗ್ರಹ ಅಂತ. ಸೊ ಆದ್ದರಿಂದ ಭಗವಂತನನ್ನು ಇಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಚೈತನ್ಯ ಮಹಾಪ್ರಭುಗಳು ಭಗವಂತ ಸಾಕಾರ ರೂಪ ಹೇಳಿ ಹೇಗೆ ಅದನ್ನ ಸಿದ್ಧಾಂತ ಪಡಿಸಿ ಹೇಳ್ತಾ ಇದ್ದಾರೆ. ಯಾರತ್ರ? ಮಾಯಾವಾದಿಗಳ ತುಂಬಾ ದೊಡ್ಡ ಪಂಡಿತ, ಅವರ ಹತ್ರ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಭಗವಂತನಿಗೆ ಷಡೈಶ್ವರ್ಯ ಇದೆ ಮತ್ತು ನಿರಾಕಾರ ಅಂದ್ರೆ ಅದು ಅವನಿಗೆ ಐಹಿಕ ದೇಹ ಅಲ್ಲ ಅಂತ ಅವನಿಗೆ ನಾವು ನಿರಾಕಾರ ಅಂತ ಹೇಳ್ತೇವೆ. ಆದರೆ ಅವನು ಸಾಕಾರ, ಅವನಿಗೆ ಸಚ್ಚಿದಾನಂದ ವಿಗ್ರಹ. ಆದ್ದರಿಂದ ಲೋಕೋತ್ತರ ಶರೀರವನ್ನು ಇತರ ಸಾಮಾನ್ಯ ಐಹಿಕ ದೇಹಗಳಿಂದ ಬೇರ್ಪಡಿಸಿ ಗುರುತಿಸಲು ಅವನು ಐಹಿಕ ದೃಷ್ಟಿಯಿಂದ ನಿರಾಕಾರನೆಂದು ಕೆಲವು ತತ್ವಚಿಂತಕರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ತತ್ವಚಿಂತಕರು? ಅವನು ನಿರಾಕಾರ ಅಂತ ಯಾಕೆ ಹೇಳಿದ್ದಾರೆ? ಅವನಿಗೆ ಬೇರೆ ಜನರಿಗೆ ಇದ್ದ ಹಾಗೆ ಐಹಿಕ ಶರೀರ ಇಲ್ಲ. ಗುರುತಿಸ್ಬೇಕಲ್ವಾ ಅವನ ಶರೀರ ಏನು ಅಂತ ಹೇಳಿ. ಅದು ಅವನಿಗೆ ನಿರಾಕಾರ ಅಂದ್ರೆ ನಮಗಿದ್ದಾಗ ಐಹಿಕ ಶರೀರ ಅವನಿಗಿಲ್ಲ ಅಂತೇಳಿ ಅದನ್ನ ತಿಳಿಸ್ಲಿಕ್ಕಾಗಿ ಇಲ್ಲಿ ತತ್ವಚಿಂತಕರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಶ್ವೇತಾಶ್ವತಾರ ಉಪನಿಷತ್ತಿನಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಪರಮ ಸತ್ಯನಿಗೆ ಐಹಿಕ ಕೈಕಾಲುಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಎಲ್ಲಿ? ಶ್ವೇತಾಶ್ವತಾರ ಉಪನಿಷತ್ತಿನಲ್ಲಿ.
ಅವನಿಗೆ ಕೈಗಳಿಲ್ಲ ಕಾಲುಗಳಿಲ್ಲ ಅಂತ ಹೇಳಿದ್ರೆ ಐಹಿಕ ಕೈಗಳು ಐಹಿಕ ಕಾಲುಗಳು ಇಲ್ಲ. ಆದರೆ ಅವನಿಗೆ ಆಧ್ಯಾತ್ಮಿಕ ಕೈಗಳಿದ್ದು ನೈವೇದ್ಯವೆಂದು ಅರ್ಪಿಸುವ ಪ್ರತಿಯೊಂದನ್ನು ಅವನು ಸ್ವೀಕರಿಸುತ್ತಾನೆ ಎಂದು ಆ ಗ್ರಂಥದಲ್ಲಿ ಹೇಳಿದೆ, ಉಪನಿಷತ್ತಿನಲ್ಲೇ ಹೇಳಿದೆ. ನೋಡಿ, ಉಪನಿಷತ್ತುಗಳನ್ನ ನಂಬುತ್ತಾರೆ ಯಾರೋ ಮಾಯಾವಾದಿಗಳು ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ಅವರಿಗೆ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ನೋಡಿ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅದು ಭಗವಂತನಿಗೆ ಐಹಿಕ ಕೈ ಇಲ್ಲ, ಐಹಿಕ ಕಾಲಿಲ್ಲ, ಅವನಿಗೆ ಐಹಿಕ ದೇಹ ಇಲ್ಲ ಅಂತ ಹೇಳಿದ್ರು ನಿರಾಕಾರ ಹಳಿ. ಅವನಿಗೆ ಐಹಿಕ ಕೈ ಇಲ್ಲ, ಐಹಿಕ ಕಾಲಿಲ್ಲ, ಆದರೆ ಅವನಿಗೆ ಆಧ್ಯಾತ್ಮಿಕ ಕೈ ಇದೆ. ಸೊ ಆಧ್ಯಾತ್ಮಿಕ ಕೈಯಿಂದ ಅವನು ನಾವು ಕೊಟ್ಟ ನೈವೇದ್ಯವನ್ನ ಅವನು ಸ್ವೀಕಾರ ಮಾಡ್ತಾನೆ. ಅವನಿಗೆ ಆಧ್ಯಾತ್ಮಿಕ ಕಣ್ಣುಗಳಿವೆ, ಅವನು ಎಲ್ಲವನ್ನೂ ನೋಡ್ತಾನೆ. ಐಹಿಕ ಕಿವಿ ಇಲ್ಲ, ಆದರೆ ಅವನು ಪ್ರತಿಯೊಂದನ್ನು ಕೇಳ್ತಾನೆ. ಯಾವ ಕಿವಿ ಇದೆ ಅವನಿಗೆ? ಆಧ್ಯಾತ್ಮಿಕ ಕಿವಿ ಇದೆ. ಸೊ ಹಾಗಾಗಿ ಭಗವಂತನಿಗೆ ಇರ್ತಕ್ಕಂಥದ್ದೆಲ್ಲ ಆಧ್ಯಾತ್ಮಿಕ ಕಣ್ಣು, ಆಧ್ಯಾತ್ಮಿಕ ಕಿವಿ, ಆಧ್ಯಾತ್ಮಿಕ ಕೈಗಳು ಇದೆಲ್ಲ ಇರೋದ್ರಿಂದ ಅವನ ಅಂಗಾಂಗಗಳು ಅವನ ಪರಿಪೂರ್ಣ ಇಂದ್ರಿಯ, ಅವನದೇನದು ಪರಿಪೂರ್ಣ ಇಂದ್ರಿಯ. ನಾವುದು ಪರಿಪೂರ್ಣ ಇಂದ್ರಿಯವ? ಪರಿಪೂರ್ಣ ಇಂದ್ರಿಯ. ಯಾಕೆ ನಮ್ದು ಒಂದ್ ಲಿಮಿಟ್ ವರ್ಗುನೆ ಕೆಲಸ ಮಾಡಕ್ಕಾಗೋದು. ಭಗವಂತಂದು ಇಂದ್ರಿಯಗಳು ಒಂದ್ ಇಂದ್ರಿಯ ಎಲ್ಲ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ನಮ್ದು ಕಣ್ಣು ಬರೀ ನೋಡೋದು, ಆದ್ರೆ ಭಗವಂತಂದು ಆತರ ಇಲ್ಲ, ಒಂದೊಂದ್ ಇಂದ್ರಿಯ ಎಲ್ಲ ಕೆಲಸಗಳು ಮಾಡುತ್ತೆ. ಅದು ಅಲೌಕಿಕ ಮತ್ತು ದಿವ್ಯ. ಆ ಭಗವಂತನಿಗೆ 3 ಗುಣಗಳ ಇದಿಲ್ಲ, ಅಂದ್ರೆ ಕಲ್ಮಶ ಇಲ್ಲ. ನಮ್ಮ ಇಂದ್ರಿಯಗಳಿಗೆ ಏನಿದೆ? ತ್ರಿಗುಣಗಳ ಕಲ್ಮಶ ಇದೆ. ಸೊ ಹಾಗಾಗಿ ನಾವು ಪರಿಪೂರ್ಣ ಅಲ್ಲ. ಅವನದು ಮತ್ತೆ ಒಂದು ಇಂದ್ರಿಯ ಮತ್ತೊಂದು ಇಂದ್ರಿಯದ ಕೆಲಸ ಮಾಡ್ತೇವೆ. ಸಕಲೇಂದ್ರಿಯ ವೃತ್ತಿ ಮಂತ್ರಿ ಪಶ್ಯಂತಿ ಪಾಂತಿ ಕಲೆಯಂತಿ ಚಿರಂ ಜಗಂತಿ ಅದು ಹೇಳ್ತಾರೆ. ಅದು ನಮ್ಮ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ. ಆತರ ಅವನ ಕಣ್ಣಿನಿಂದನೇ ಅವನು ಕಣ್ಣೋಟದಿಂದ ಗರ್ಭಧಾನ ಮಾಡಬಲ್ಲ, ಅವನು ಕಣ್ಣಿನಿಂದನೇ ಸ್ವೀಕರಿಸಬಲ್ಲ. ಹೀಗೆ ಯಾವ ಇಂದ್ರಿಯ ಯಾವ ಕೆಲಸವನ್ನು ಮಾಡಬಹುದು. ನಮ್ಮ ಕಣ್ಣಾದ್ರೆ ನಮ್ಮ ಕಣ್ಣು ಬರೀ ನೋಡುತ್ತೆ, ನಮ್ಮ ಕಣ್ಣಿಂದ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಮ್ ಕಿವಿ ಕೇಳುತ್ತೆ ಅಷ್ಟೇ, ಕಿವಿಯಿಂದ ಊಟ ಅದು ಕಣ್ಣಿಂದ ಊಟ ಮಾಡ್ಲಿಕ್ಕೆ ಆಗುತ್ತೆ ನಮಗೆ? ಸೊ ಹಾಗಾಗಿ ಅವನ ಇಂದ್ರಿಯಗಳು ಪರಿಪೂರ್ಣ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಹಾಗಾಗಿ ಇಲ್ಲಿ ಅವನಿಗೆ ಪರಿಪೂರ್ಣವಾದ ಇಂದ್ರಿಯಗಳು ಇದೆ. ಅದಕ್ಕಾಗಿ ಅವನಿಗೆ ಭೂತ ಭವಿಷ್ಯತ್ತು ವರ್ತಮಾನಗಳೆಲ್ಲವೂ ತಿಳಿದಿದೆ. ಅವನಿಗೆ ಹಿಂದಾಗಿದ್ದೇನು ಅಂತ ಗೊತ್ತು, ಮುಂದೇನಾಗ್ತದೆ ಗೊತ್ತು, ಈಗೇನ್ ನಡೀತಾ ಇದೆ ಅದು ಎಲ್ಲವೂ ಗೊತ್ತು. ವಾಸ್ತವವಾಗಿ ಅವನು ಎಲ್ಲವನ್ನೂ ಬಲ್ಲ, ಅದಕ್ಕೆ ಅವನಿಗೆ ಅಭಿಜ್ಞಾ ಅಂತ ಕರೀತಾರೆ. ಆದರೆ ಅವನನ್ನು ಯಾರೂ ಅರ್ಥ ಮಾಡಿಕೊಳ್ಳೋಣ, ಅವನು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳ, ಎಲ್ಲರನ್ನೂ ಬಲ್ಲ, ಆದರೆ ಯಾರು ಅವನನ್ನು ಅರ್ಥ ಮಾಡ್ಕೊಳ್ಳೋದು ಇದು ಬಹಳ ಇದು. ಯಾರು ಭಗವಂತನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲಂತೆ, ಸಾಧ್ಯವೇ ಇಲ್ಲ. ಹಾಗೆ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಎಲ್ಲದಕ್ಕೂ ಉದ್ಗಮಗಳ ಮೂಲ ಪರಮೋನ್ನತ ಮಹತೋಮಹಿಯನು ದೇವೋತ್ತಮ ಪುರುಷನೂ ಆಗಿದ್ದಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಭಗವಂತ ಪರಮೋನ್ನತ ಪರಮ ಸತ್ಯ ಐಹಿಕ ಜಗತ್ತಿಗೆ ಸೇರಿದವನಲ್ಲ ಎಂದು ದೃಢವಾಗಿ ಮೇಲ್ಕಾಣಿಸಿದಂತ ವೇದ ಮಂತ್ರಗಳು ವಿಫಲವಾಗಿವೆ. ದೃಢವಾಗಿ ಸ್ಥಾಪಿಸುವ ಮೇಲ್ಕಾಣಿಸಿದಂತಹ ವೇದ ಮಂತ್ರಗಳು ವಿಫಲವಾಗಿವೆ. ಅಂದ್ರೆ ಏನ್ ಹೇಳ್ತಾ ಅಂತಂದ್ರೆ, ಇಲ್ಲಿ ಪರಮೋನ್ನತ ಸತ್ಯ ಎಲ್ಲಾ ಇದರಲ್ಲಿಯೂ ಪರಮ ಸತ್ಯ ಅವನು ಮೊದಲು ನಿರಾಕಾರ ಅಂತ ಹೇಳ್ಕೊಳ್ತಾರಂತೆ ಉಪನಿಷತ್ತುಗಳಲ್ಲಿ. ಆಮೇಲೆ ಕೊನೆಯದಾಗಿ ಸಾಕಾರ ಅಂತ ಒಪ್ಕೊಳ್ತದೆಯಂತೆ ಎಲ್ಲ ಉಪನಿಷತ್ತುಗಳಲ್ಲೂ. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಹರಿಯಶಿಷ್ಯ ಪಂಚರಾತ್ರಿಯಲ್ಲಿ ಇದನ್ನ ವಿವರಿಸಿದ್ದಾರೆ ಹೇಗೆ ಅಂತ. ಎಲ್ಲ ಉಪನಿಷತ್ತುಗಳು ಮೊದಲು ನಿರಾಕಾರ ಅಂತ ಹೇಳ್ಕೊಳ್ತಾರಂತೆ, ಆಮೇಲೆ ಕೊನೆಯದಾಗಿ ಅವನ ಆಕಾರವನ್ನು ಒಪ್ಕೊಳ್ತಾರಂತೆ. ಇದು ಹೇಗೆ ಅಂತ ಈಶೋಪನಿಷತ್ತಿನಲ್ಲಿ ಒಂದು ಶ್ಲೋಕ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೇ ಪ್ರಭುವೇ, ಸಕಲ ಜೀವಿಗಳನ್ನು ಸಂರಕ್ಷಿಸುತ್ತಿರುವವನೇ, ನಿನ್ನಿಂದ ಹೊಮ್ಮುತ್ತಿರುವ
ಪ್ರಖರ ಪ್ರಭೆಯು ನಿನ್ನ ನೈಜ ಮುಖವನ್ನು ಮರೆಸಿದೆ. ಆ ಮುಸುಕನ್ನು ಹರಿದು ನಿನ್ನ ನಿಜ ರೂಪವನ್ನು ನಿನ್ನ ಭಕ್ತರಿಗೆ ತೋರಿಸು. ಈಶೋಪನಿಷತ್ 15ನೇ ಮಂತ್ರ. ಅಂದ್ರೆ ಇದ್ರ ಅರ್ಥ ಏನು? ಭಗವಂತನ ಮುಖವನ್ನ ಅವನ ಪ್ರಭೆ ಮುಚ್ಚಿಬಿಟ್ಟಿದೆ. ಸೊ ಅಂದ್ರೆ ಭಗವಂತನಿಗೆ ಮುಖ ಇದೆ ಅಂತ ಅರ್ಥ ಆಯ್ತಾ? ಹರೇ ಕೃಷ್ಣ. ಮಾತಾಜಿ, ಎಸ್ ಮಾತಾಜಿ. ಅಂದ್ರೆ ಭಗವಂತನಿಗೆ ಮುಖ ಇದೆ ಅಂದ್ಮೇಲೆ ಭಗವಂತ ವ್ಯಕ್ತಿ ಅಲ್ವಾ? ಹೌದು ಮಾತಾಜಿ. ಈಶೋಪನಿಷತ್ತಿನಲ್ಲಿ ನೋಡಿ, ಈಶೋಪನಿಷತ್ತನ್ನ ಮಾಯಾವಾದಿಗಳು ಒಪ್ತಾರೆ, ಆದ್ರೆ ಭಗವಂತನಿಗೆ ನಿರಾಕಾರ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ? ಸಾಧ್ಯವಿಲ್ಲ ಮಾತಾಜಿ. ಆ ಈಶೋಪನಿಷತ್ತಿನಲ್ಲೇ ಹೇಳಿದೆ 15ನೇ ಶ್ಲೋಕದಲ್ಲಿ. ಹಾಗಾಗಿ ಇಲ್ಲಿ ಈ ಎಲ್ಲರೂ ಇಡೀ ಬ್ರಹ್ಮಾಂಡದ ಪಾಲಕನಾದ ಪರಮಪ್ರಭು ಇವರ ಭಕ್ತಿ ಸೇವಾ ನಿರತರಾಗಬೇಕೆಂದು ಮೇಲಿನ ಶ್ಲೋಕ ಹೇಳುತ್ತೆ. ಈ ಶ್ಲೋಕದಲ್ಲಿ ಇನ್ನೂ ಹೇಳ್ತಾ ಇದ್ದಾರೆ, ಏನೋ ಎಲ್ಲರೂ ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಭಕ್ತಿ ಸೇವೆ ಮಾಡ್ಬೇಕಾದ್ರೆ ಅಲ್ಲಿ ಭಗವಂತ ಇರಬೇಕು, ಭಕ್ತ ಇರಬೇಕು, ಭಕ್ತಿ ಸೇವೆ ಇರಬೇಕು ಅಲ್ವಾ? ಹೌದು ಮಾತಾಜಿ. ಭಗವಂತ ಇಲ್ಲದ್ರೆ ಯಾರಿಗೆ ಭಕ್ತಿ ಸೇವೆ ಮಾಡ್ಲಿಕ್ಕಾಗ? ಯಾರನ್ನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಮಾಡಬೇಕು? ಸೊ ಭಗವಂತ, ಸೊ ಭಕ್ತಿ ಸೇವೆ ಸ್ವೀಕಾರ ಮಾಡ್ಬೇಕಾದ್ರೆ ಅವನು ರೂಪ ಇರ್ಲೇಬೇಕು ಅವನಿಗೆ. ಸೊ ಇದು ಅರ್ಥ ಆಗ್ತದೆ. ಈ ಶ್ಲೋಕದಲ್ಲೇ ಹೇಳಿದ್ದಾರೆ ಭಗವಂತನಿಗೆ ರೂಪ ಇದೆ ಅಂತ, ಸಾಕಾರ ರೂಪ ಭಗವಂತ ಅಂತ ಈ ಶ್ಲೋಕದಲ್ಲಿ, ಈಶೋಪನಿಷತ್ತಿನ 15ನೇ ಶ್ಲೋಕದಲ್ಲಿ ಅರ್ಥ ಆಗತ್ತೆ. ಯಾಕೆಂತಂದ್ರೆ ಒಂದು, ಅಲ್ಲಿ ನಿನ್ನ ಮುಖವನ್ನು ತುಂಬಾ ಪ್ರಖರವಾದ ಜ್ಯೋತಿ ಮುಚ್ಕೊಂಡ್ಬಿಟ್ಟಿದೆ, ಅದರ ನೀನು ಸರಿಸು, ನಿನ್ನ ಮುಖವನ್ನು ತೋರಿಸು. ಎರಡನೇದೇನು, ಬ್ರಹ್ಮಾಂಡದ ಪಾಲಕ ನೀನು ಭಗವಂತ, ಅವನನ್ನು ಪೂಜೆ ಮಾಡ್ಬೇಕು ಅಂತ ಹೇಳಿದೆ, ಭಕ್ತಿ ಸೇವೆ ಮಾಡ್ಬೇಕು ಅಂತ. ಸೊ ಆದ್ದರಿಂದ ಅವನ ಭಕ್ತಿ ಸೇವೆ ಮಾಡುವುದೇ ನಿಜವಾದ ಧರ್ಮ. ಸೊ ಅದೇ ಭಾಗವತ ಧರ್ಮ, ಅದೇ ಪರೋಧರ್ಮ. ಭಗವಂತನ ಭಕ್ತಿ ಸೇವೆ ಮಾಡುವುದು ಪರೋಧರ್ಮ, ಭಾಗವತ ಧರ್ಮ. ಸೊ ಅದನ್ನ ಈಗ ಏನ್ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನು ಸಚ್ಚಿದಾನಂದ ನಿರಂತರ ರೂಪ ಮತ್ತು ಸೂರ್ಯ ಪ್ರಕಾಶವು ಇಡೀ ಸೂರ್ಯಮಂಡಲವನ್ನು ವ್ಯಾಪಿಸಿರುವಂತೆ ಅವನ ಪ್ರಭೆಯು ಸೃಷ್ಟಿಯಾದ್ಯಂತ ಹರಡಿದೆ. ಏನು? ಭಗವಂತ ಸಚ್ಚಿದಾನಂದ ವಿಗ್ರಹ, ಆದರೆ ಅವನ ಮೈಯಿಂದ ಸ್ಫುರಣ ಆಗ್ತಕ್ಕಂಥ ಪ್ರಭೆ ಇಡೀ ಸೃಷ್ಟಿ ತುಂಬಾ ಹಬ್ಬಿದೆ. ಸೊ ಹಾಗಾಗಿ ಆ ಬ್ರಹ್ಮಜ್ಯೋತಿಯ ಪ್ರಭೆ ಅದೇನು ಎಲ್ಲಿಂದ ಬರುತ್ತೆ? ಭಗವಂತನಿಂದ ಬರುತ್ತೆ. ಸೂರ್ಯ ಗೋಳದಿಂದ ಸೂರ್ಯ ಪ್ರಕಾಶ ಬರ್ತದೆ. ಅದು ಹೇಗೆ ಭಾನು ಪ್ರಕಾಶ ಎಲ್ಲ ತುಂಬಿ ಹೋಗುತ್ತೆ, ಅದೇ ತರ ಬ್ರಹ್ಮಜ್ಯೋತಿಯ ಕಿರಣದಿಂದ ಆ ಬ್ರಹ್ಮಜ್ಯೋತಿ ಕಿರಣ ಭಗವಂತನಿಂದ ಬಂದು ತುಂಬಿ ಹೋಗುತ್ತದೆ. ಸೊ ಹಾಗಾಗಿ ವಾಸ್ತವವಾಗಿ ಭಗವಂತನ ನಿರಂತರ ಆನಂದಪೂರ್ಣ ಜ್ಞಾನಚೇತನ ರೂಪವನ್ನು ಆ ಪರಮ ಪ್ರಭುವಿನಿಂದಲೇ ಹೊರಹೊಮ್ಮುವ ಕಣ್ಣು ಕೋರೈಸುವ ಪ್ರಭೆ ಬ್ರಹ್ಮಜ್ಯೋತಿಯಲ್ಲಿ ಕಾಣಬೇಕೆಂದು ಈ ಶ್ಲೋಕದಲ್ಲಿ ಹೇಳಿದೆ. ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ನೀವು ಕಾಣಬೇಕು ಭಗವಂತನನ್ನ. ಹೇಗೆ? ಆ ಬ್ರಹ್ಮಜ್ಯೋತಿಯನ್ನು ಸರಿಸಿದಾಗ ಭಗವಂತ ಕಾಣ್ತಾನೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಭಗವಂತನ ಶರೀರದಿಂದ ಈ ಕಿರಣಗಳು ಬರುತ್ತೆ, ಅದು ಬ್ರಹ್ಮಜ್ಯೋತಿ. ಹಾಗಾಗಿ ಭಗವಂತನ ವ್ಯಕ್ತಿಗತ ಶರೀರವು ಬ್ರಹ್ಮಜ್ಯೋತಿಯ ಮೂಲ. ಮತ್ತೆ ನಿರಾಕಾರ ಬ್ರಹ್ಮನ್ ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದ್ದಾನೆ. ಅಂದ್ರೆ ನಿರಾಕಾರ ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಯೋತಿಯ ಕಿರಣಗಳು ಅಷ್ಟೇ. ಅದು ಎಲ್ಲಿಂದ ಬರುತ್ತೆ? ಭಗವಂತನ ಶರೀರದಿಂದ ಬರುತ್ತೆ. ಸೊ ಇದನ್ನ ಹರಿಶೀರ್ಷ ಪುರಾಣದಲ್ಲಿಯೂ ಬೇರೆ ಎಲ್ಲ ಧರ್ಮ ಗ್ರಂಥಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಇದನ್ನು ಹೇಳಿದ್ದಾರೆ. ಸೊ ನಿರಾಕಾರ ಬ್ರಹ್ಮನ್ ಅಂತ ಪ್ರಾರಂಭದಲ್ಲಿ ಬಂದಾಗಲೆಲ್ಲ ಕಡೆಯಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಸ್ಥಾಪಿಸಲಾಗುತ್ತೆ. ಈಗ ಉಪನಿಷತ್ತುಗಳಲ್ಲಿ ಏನ್ ಹೇಳ್ತಾರೆ? ಮೊದಲು ಬ್ರಹ್ಮನ್ ಅಂತ ಹೇಳ್ಕೊತಾರೆ, ನಿರಾಕಾರ ಬ್ರಹ್ಮನ್ ಅಂತ ಹೇಳ್ತಾರಂತೆ. ಆಮೇಲೆ ಕಡೆಗೆ ಅವನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಸ್ಥಾಪಿಸಲಾಗುತ್ತೆ. ಅಷ್ಟು ಎಸ್ಟಾಬ್ಲಿಷ್ ಆಗುತ್ತದೆ ಅಂತೆ. ಭಗವಂತ ಮೊದಲು ನಿರಾಕಾರಿ ಅಂತ ಹೇಳ್ಕೊತಾರೆ, ಆಮೇಲೆ ಅವನಿಗೆ ದೇವೋತ್ತಮ ಪರಮ ಪುರುಷ ಅಂತ ಅದನ್ನ ಒಪ್ಕೋತಾರಂತೆ. ಸೊ ಈಶೋಪನಿಷತ್ತು ಸೂಚಿಸುವಂತೆ ಪರಮ ಸತ್ಯನು ಏಕಕಾಲದಲ್ಲಿ ನಿರಾಕಾರಿ ಸಾಕಾರಿ ಎರಡೂ ಆಗಿದ್ದಾನೆ. ಭಗವಂತ ನಿರಾಕಾರಿಯೂ ಹೌದು, ಸಾಕಾರಿಯೂ ಹೌದು. ನಿರಾಕಾರಿ ಯಾಕೆ? ನಿರಾಕಾರಿ ಅಂದ್ರೆ ಅವನಿಗೆ ಭೌತಿಕ ಶರೀರ ಇಲ್ಲ. ಅವನು ಸಾಕಾರಿ ಹೇಗೆ? ಸಚ್ಚಿದಾನಂದ ವಿಗ್ರಹ. ಸೊ ಆದರೆ ಅವನ ವ್ಯಕ್ತಿಗತ ರೂಪ ಅವನ ಸಾಕಾರ ರೂಪಕ್ಕಿಂತ ಹೆಚ್ಚು ಮುಖ್ಯವಾದದ್ದು. ಅವನ ವ್ಯಕ್ತಿಗತ ಕೊಳಲು ಕೃಷ್ಣ ಇದಾನಲ್ಲ, ಅದು ತುಂಬಾ ಮುಖ್ಯವಾದದ್ದು, ವ್ಯಕ್ತಿಗತ ರೂಪ ಅದು.
ಆಮೇಲೆ ತೈತರಿಯ ಉಪನಿಷತ್ತಿನಲ್ಲಿ ಏನ್ ಹೇಳ್ತಾರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಅಂದರೆ ಇಲ್ಲಿ ಈ ಜಗದ ಅಭಿವ್ಯಕ್ತಿ ಅಂದ್ರೆ ಈ ಐಹಿಕ ಜಗತ್ತು ಭಗವಂತ ಪರಮ ಸತ್ಯನಿಂದ ಹೊಮ್ಮಿದೆ. ಅಂದ್ರೆ ಈ ಐಹಿಕ ಜಗತ್ತು ಎಲ್ಲಿಂದ ಬರುತ್ತೆ? ಆಧ್ಯಾತ್ಮಿಕ ಮೂಲ ಪರಮ ಸತ್ಯನಿಂದ ಬರುತ್ತೆ. ಸೊ ಹಾಗಾಗಿ ಆ ಪರಮ ಸತ್ಯನಿಂದ ಹೊಮ್ಮಿದೆ, ಅದರ ಆಶ್ರಯ ಪೀಠವು ಅವನೇ ಆಗಿದ್ದಾನೆ. ಐಹಿಕ ಜಗತ್ತು ಎಲ್ಲಿ ಆಶ್ರಯ ತಗೊಳುತ್ತೆ, ಆ ಜಗತ್ತು ಅವನಲ್ಲಿ ಆಶ್ರಯ ತಗೊಳುತ್ತೆ. ಅವನು ಆಶ್ರಯದಾತ. ಸೊ ಹಾಗಾಗಿ ಪರಮ ಸತ್ಯನನ್ನು ಕಾರಣ ಉತ್ಪಾದಕನು ಅಧಿಕರಣ ಕಾರಣನೂ ಆದ ಸೃಷ್ಟಿಕರ್ತನೆಂದು ಹೇಳಲಾಗಿದೆ. ಅವನು ಕಾರಣನಂತೆ, ಕಾರಣವನ್ನು ಉತ್ಪಾದನೆ ಮಾಡುವವನು, ಅಧಿಕರಣ ಕಾರಣನು. ಅಂದರೆ ಇಲ್ಲಿ ಕಾರ್ಯಾಧ್ಯಕ್ಷನಾಗಿ ಅವನು ದೇವೋತ್ತಮ ಪರಮ ಪುರುಷ. ಯಾಕೆಂದ್ರೆ ಇದೆಲ್ಲ ಪುರುಷನ ಲಕ್ಷಣಗಳು. ಏನು ಪುರುಷನ ಲಕ್ಷಣ ಅಂದರೆ, ಈಗ ಭಗವಂತ ಅವನಿಗೆ ನೋಡಿ, ಆ ಭಗವಂತನಿಗೆ ಚಿಂತನ ಪರತೆ ಅಂದ್ರೆ ಥಿಂಕಿಂಗ್, ಸಂವೇದನೆ, ಥಿಂಕಿಂಗ್, ಫೀಲಿಂಗ್ ಅಂಡ್ ವಿಲ್ಲಿಂಗ್. ಅಂದ್ರೆ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂದ್ರೆ ಚಿಂತನೆ, ಸಂವೇದನೆ ಮತ್ತು ಸಂಕಲ್ಪ ಶಕ್ತಿ. ಅದು ಭಗವಂತನಲ್ಲಿ ಇದೆ. ಸೊ ಭಗವಂತನಲ್ಲಿ ಇದು ಇಲ್ಲದೆ ಹೋದರೆ ಆ ಜಗದ ಅಭಿವ್ಯಕ್ತಿ, ಐಹಿಕ ಸೃಷ್ಟಿ ಹೇಗೆ ಮಾಡೋದು ಅದೆಲ್ಲ ಅವನು ಪ್ಲಾನ್ ಮಾಡ್ತಾನೆ, ಅವಾಗ ಥಿಂಕ್ ಮಾಡ್ತಾನೆ ಅಲ್ವಾ. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಇಲ್ಲದೆ ಈ ಐಹಿಕ ಸೃಷ್ಟಿ ಜಗದ ಅಭಿವ್ಯಕ್ತಿ ಸಾಧ್ಯ ಆಗೋದಿಲ್ಲಂತೆ. ಸೊ ಹಾಗಾಗಿ ಅವನಿಗೆ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಇರೋದ್ರಿಂದ ಅವನು ಹೇಗೆ, ಯಾರಿಗೆ ಚಿಂತನೆ ಮತ್ತೆ ಸಂವೇದನೆ ಸಂಕಲ್ಪ ಶಕ್ತಿ ಇರುತ್ತೆ? ರೂಪಕ್ಕೆ ಅಲ್ವಾ, ಒಂದು ಜೀವಿಗೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಅವನು ಪರಮೋನ್ನತ ಜೀವಿ, ನಾವು ಆರ್ಡಿನರಿ ಜೀವಿಗಳು ಸಾಧಾರಣ. ಅವನು ಪರಮ ಉನ್ನತ ಜೀವಿ ಅಂದ್ರೆ ಪರಮೋನ್ನತ ಜೀವಿ. ಸೊ ಹಾಗಾಗಿ ಅವನಿಗೆ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಇದೆ, ಚಿಂತನ ಪರತೆ, ಸಂವೇದನೆ ಮತ್ತು ಸಂಕಲ್ಪ ಶಕ್ತಿಗಳಿವೆ. ಅವನು ಕಾರಣೋತ್ಪಾದಕ ಅಂದ್ರೆ ಈ ಜಗತ್ತಿನ ಮೂಲ ವಿನ್ಯಾಸಕ ಅವನೇ. ಮೊದಲೇ ಈ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡ್ಬೇಕು ಅದೆಲ್ಲ ಪ್ಲಾನ್ ಮಾಡ್ದವ ಯಾರು? ಭಗವಂತ ಕೃಷ್ಣ, ದೇವೋತ್ತಮ ಪರಮೇಶ್ವರ. ಅದಕ್ಕಾಗಿ ಅವನು ಮೂಲ ವಿನ್ಯಾಸಕ. ನೋಡಿ, ಮನೆ ಕಟ್ಟಬೇಕಾದ್ರೆ ಡ್ರಾಯಿಂಗ್ ಬರ್ಕೊಂಡ್ ಬರ್ತೇವಲ್ಲ, ಮೊದಲು ಆರ್ಕಿಟೆಕ್ಟ್ ಹತ್ರ ಹೋಗಿ ಡ್ರಾಯಿಂಗ್ ಮಾಡ್ಕೊಂಡ್ ಬರಲ್ವಾ? ಹೌದು ಮಾತಾಜಿ. ಹಾಗೆ ಈ ಜಗತ್ತನ್ನು ಸೃಷ್ಟಿ ಮಾಡುವ ಡ್ರಾಯಿಂಗ್ ಯಾರು ಮಾಡ್ತಾರೆ? ಭಗವಂತ. ಶ್ರೀಕೃಷ್ಣ, ದೇವೋತ್ತಮ ಪರಮ ಪುರುಷ. ಅವನು ಮಾಡ್ತಾನೆ ಈ ಎಲ್ಲ ಐಹಿಕ ಜಗತ್ತಿನ ಡ್ರಾಯಿಂಗು, ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳು ಏನು ಅಂತ. ಸೊ ಹಾಗಾಗಿ ಇದು ಆದ ಮೇಲೆ ಅವನು ಸ್ಥಳ ನಿರ್ದೇಶಕ, ಡೈರೆಕ್ಟರು ಅವನೇ. ಈ ಐಹಿಕ ಪ್ರಪಂಚ ಇದು ಸೃಷ್ಟಿ ಮಾಡಕ್ಕಾರೆ ಪ್ಲಾನಿಂಗು ಅವನು ಮಾಡ್ತಾನೆ. ಸ್ಥಳ ನಿರ್ದೇಶಕ, ಡೈರೆಕ್ಟರು ಅವನೇ. ಪ್ರತಿಯೊಂದು ಅವನ ಶಕ್ತಿಯಲ್ಲಿ ಅಡಕವಾಗಿದೆ. ಅಂದ್ರೆ ಎಲ್ಲವೂ ಕೂಡ ಈ ಐಹಿಕ ಅಭಿವ್ಯಕ್ತಿ ಅವನಲ್ಲಿ ಅಡಕವಾಗಿದೆ. ಅಂದ್ರೆ ಅವನ ಶಕ್ತಿಯಲ್ಲಿ ಅಡಕವಾಗಿದೆ. ಯಾಕಂದ್ರೆ ಎಲ್ಲವೂ ಅವನ ಶಕ್ತಿಯಿಂದ ಬರುವುದಲ್ವಾ ಐಹಿಕ ಅಭಿವ್ಯಕ್ತಿ. ಈ ಎಲ್ಲ ನೋಡಿ, ಪಂಚಮಹಾಭೂತಗಳು ಮತ್ತೆ ಎಲ್ಲ ಜ್ಞಾನೇಂದ್ರಿಯಗಳು, ಆಮೇಲೆ ಎಲ್ಲವೂ ಕೂಡ ಮಹತ್ತತ್ವದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅವನಿಂದನೇ ಹೊರ ಹೊಮ್ಮುತ್ತವೆ. ಸೊ ಹಾಗಾಗಿ ಅವನ ಶಕ್ತಿಯಲ್ಲಿ ಎಲ್ಲವೂ ಅಡಕವಾಗಿದೆ ಅಲ್ವಾ? ಹೌದು ಮಾತಾಜಿ. ಸೊ ಈ ಎಲ್ಲ ಗುಣಧರ್ಮಗಳು ವ್ಯಕ್ತಿಯ ಲಕ್ಷಣಗಳು. ಅಂದ್ರೆ ಒಬ್ಬವನು ವ್ಯಕ್ತಿಯಾಗಿದ್ದರೆ ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಪ್ಲಾನಿಂಗ್ ಮಾಡ್ಲಿಕ್ಕೆ, ಡೈರೆಕ್ಟರ್ ಮಾಡ್ಲಿಕ್ಕೆ, ಅಂದ್ರೆ ಮೂಲ ವಿನ್ಯಾಸ ಮಾಡ್ಲಿಕ್ಕೆ, ಸ್ಥಳ ನಿರ್ದೇಶನ ಕೊಡ್ಲಿಕ್ಕೆ, ಇದೆಲ್ಲ ಮಾಡ್ಲಿಕ್ಕೆ ಯಾರಿಗ್ ಸಾಧ್ಯ? ಅವನು ವ್ಯಕ್ತಿಯಾಗಿದ್ದರೆ ಮಾತ್ರ ಸಾಧ್ಯ. ನಿರಾಕಾರನಿಗೆ ಸಾಧ್ಯವಾ? ಇಲ್ಲ ಮಾತಾಜಿ. ಸೊ ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ಇವರು ಭಗವಂತ ನಿರಾಕಾರ ಹೇಳೋದನ್ನ ಇವರು ಅಲ್ಲಗಳಿತಾ ಇದ್ದಾರೆ. ನಿರಾಕಾರವಾದಿಗಳು ಹೇಳ್ತಾರಲ್ಲ, ಅವನಿಗೆ ಆಕಾರ ಇಲ್ಲ ಹಳಿ, ಅದನ್ನ ಅಲ್ಲಗಳಿತಾ ಇದ್ದಾರೆ. ಅವನ್ ನಿರಾಕಾರ ಅಂದ್ರೆ ಅವನಿಗೆ ಐಹಿಕ ಆಕಾರ ಇಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು. ಇಲ್ಲಿ ಇನ್ನೊಂದು ತಿಳ್ಕೊಬೇಕು, ಭಗವಂತನಿಗೆ ಯಾವಾಗ ದೇವೋತ್ತಮ ಪರಮ ಪುರುಷನಿಗೆ ತಾನು ಬಹುವಾಗಬೇಕು, ತಾನು ಅನೇಕವಾಗಿ ವಿಸ್ತರಿಸ್ಕೊಳ್ಬೇಕು ಅಂತ ಅನಿಸಿದ ಕೂಡ ಅವ ಏನ್ ಮಾಡ್ತಾನೆ, ಆ ಐಹಿಕ ಪ್ರಕೃತಿ ಕಡೆಗೆ ಕಣ್ಣೋಟ ಹರಿಸುತ್ತಾನೆ. ಕಡೆಗಣ್ಣ ಕುಡಿನೋಟ ಅಂತ ಹೇಳ್ತಾರೆ ನೋಡಿ. ಅದನ್ನ ಚಾಂದೋಗ್ಯ ಉಪನಿಷತ್ ಅಂದ್ರೆ ಹೇಳಿದ್ದಾರೆ. ಏನು? ಸ ಐಕ್ಷತ್ ಅಂದ್ರೆ ಅವನು ನೋಡುತ್ತಾನೆ, ಅವನು ದೃಷ್ಟಿ ಹರಿಸುತ್ತಾನೆ. ಎಲ್ಲಿ? ಪ್ರಕೃತಿ ಕಡೆಗೆ.
ಅಲ್ಲಿನೂ ಪ್ರಕೃತಿ ಯಾವುದು ತಯಾರಾಗಿಲ್ಲ, ಆದ್ರೆ ಅವ ಕಣ್ಣು ಹಾಯಿಸ್ತಾನೆ. ಅಂದ್ರೆ ಅವನಿಗೆ ಈ ಭಗವಂತನ ಕುಡಿ ನೋಟ ನೋಡಿದ ಮೇಲೆ ಈ ಐಹಿಕ ಜಗತ್ತು ಉತ್ಪನ್ನ ಆಗಿದೆ. ಅದಕ್ಕಿಂತ ಮುಂಚೆ ಉತ್ಪನ್ನ ಇರಲಿಲ್ಲ ಐಹಿಕ ಜಗತ್ತು. ಅಂದರೆ ಭಗವಂತನ ಕಣ್ಣು ನೋಟ ಅದು ಐಹಿಕ ಜಗತ್ತಿನಿಂದ ಬರ್ತದ್ಯಾ? ಐಹಿಕ ಜಗತ್ತು ಅವನ ಕಣ್ಣೋಟದಿಂದ ಬಂದಿದೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಅವನು ಈ ದೈಹಿಕ ಪ್ರಪಂಚ ಇದ್ದಲ್ಲಿ ಕಣ್ಣೋಟದಿಂದ ನೋಡಿದ್ರೆ ಅದು ಅಸ್ತಿತ್ವದಲ್ಲಿ ಇರೋದೇ ಇಲ್ಲ ಮಾತಾಜಿ. ಅವನ ಕಣ್ಣೋಟ, ಅವನ ಕಣ್ಣು ನೋಡ್ತಾನೆ, ಕಣ್ಣಿನಿಂದ ಪ್ರಕೃತಿ ಕಡೆ ನೋಡ್ತಾನೆ. ಅವಾಗ ಅಲ್ಲಿ ಐಹಿಕ ಪ್ರಕೃತಿ ಕುಡಿ ನೋಟ ಹಾಯಿಸುವ ಮೊದಲು ಈ ಐಹಿಕ ಜಗತ್ತು ಇರಲಿಲ್ಲ, ಆಮೇಲೆ ಈ ಐಹಿಕ ಜಗತ್ತು ಬರುತ್ತೆ. ಹಾಗಾಗಿ ಅವನ ಕಣ್ಣು ಈ ಐಹಿಕ ಜಗತ್ತಿನಿಂದ ಐಹಿಕದ ಶರೀರವ ಇಲ್ಲ ಮಾತಾಜಿ. ಇದನ್ನ ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಅವನಿಗೆ ಕಣ್ಣಿತ್ತು, ಅವನಿಗೆ ದೇಹ ಇತ್ತು, ಅವನಿಗೆ ಚಿಂತನೆ ಮಾಡ್ತಾ ಇದ್ದ, ಸಂವೇದನೆ ಕಾರ್ಯಕ್ಷಮತೆ ಎಲ್ಲ ಇತ್ತು ಅವನಿಗೆ. ಅಂದ ಮೇಲೆ ಬೇರೆ ಮಾತುಗಳು ಹೇಳುವುದಾದರೆ, ಯಾವ ಮನಸ್ಸಿನಿಂದ ಪ್ರಭು ಚಿಂತಿಸುತ್ತಾನೋ, ಸಂವೇದನೆಯನ್ನು ವ್ಯಕ್ತ ಮಾಡುತ್ತಾನೋ, ಸಂಕಲ್ಪಿಸುತ್ತಾನೋ ಅದೆಲ್ಲ ಈ ಐಹಿಕ ಪ್ರಪಂಚಕ್ಕೆ ಸೇರಿದ್ದಲ್ಲ. ಅದೆಲ್ಲ ಏನು ದಿವ್ಯವಾದ, ಅವನ ಕಣ್ಣುಗಳು ದಿವ್ಯವಾದದ್ದು, ಅವನ ಮನಸ್ಸು ದಿವ್ಯವಾದದ್ದು, ಅವನದು ಶರೀರ ಲೋಕಾತೀತ ದಿವ್ಯವಾದದ್ದು, ಅವನ ಇಂದ್ರಿಯಗಳು ದಿವ್ಯವಾದದ್ದು. ಈ ಜಗತ್ತು ಸೃಷ್ಟಿಯಾಗಕ್ಕಿಂತ ಮುಂಚೆ ಎಲ್ಲವೂ ಇತ್ತು ಭಗವಂತನಿಗೆ. ಅಂದ್ರೆ ಈ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಮುಂಚೆನೆ ಭಗವಂತನಿಗೆ ಶರೀರ ಇತ್ತು. ಕಣ್ಣು ಅವನಿಗೆ ಐಹಿಕ ಕಣ್ಣಲ್ಲ, ಅವನಿಗೆ ಆಧ್ಯಾತ್ಮಿಕ ಕಣ್ಣುಗಳು. ಆ ಕಣ್ಣುಗಳಿಂದ ಅವನು ನೋಡ್ತಾರೆ ಪ್ರಕೃತಿ ಹತ್ರ. ಸೊ ಹಾಗಾಗಿ ಅಲ್ಲಿ ಅವನು ಚಿಂತನೆ ಮಾಡ್ತಾ ಇದ್ದ, ಸಂವೇದನೆ ಮಾಡ್ತಾ ಇದ್ದ. ಅಂದ್ರೆ ಅವನಿಗೆ ಮೈಂಡ್ ಇತ್ತು, ಮನಸ್ಸಿದೆ. ಸೊ ಅವನಿಗೆ ಮನಸ್ಸಿದೆ, ಅವನಿಗೆ ಕಣ್ಣಿದೆ, ಮತ್ತೆ ಅವನಿಗೆ ಎಲ್ಲ ಸಂಕಲ್ಪ ಶಕ್ತಿ ಇದೆಲ್ಲ ಶರೀರ ಇದ್ರೆ ಮಾತ್ರ ಬರುತ್ತೆ ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ಇಲ್ಲಿ ಮಾಯಾವಾದಿಗಳು ಅಲ್ಲಿ ಸಾರ್ವಭೌಮ ಭಟ್ರಿಗೆ ಇವರು ಹೇಳ್ತಾ ಇದ್ದಾರೆ, ಭಗವಂತ ಹೇಗೆ ನಿರಾಕಾರ? ಭಗವಂತನಿಗೆ ಎಲ್ಲ ಆಕಾರ ಇದೆ. ಅವನಿಗೆ ಕಣ್ಣಿದೆ, ಅವನಿಗೆ ಇಂದ್ರಿಯಗಳಿದೆ, ಅವನಿಗೆ ಮನಸ್ಸಿದೆ, ಆ ಮನಸ್ಸಲ್ಲಿ ಅವನು ಚಿಂತನೆ ಮಾಡ್ತಾನೆ, ಸಂಕಲ್ಪ ಶಕ್ತಿ ಇದೆ ಅವನಿಗೆ. ಸೊ ಹಾಗಾಗಿ ಅದಕ್ಕಾಗಿ ಈ ಬ್ರಹ್ಮನ್ ಅಂತ ಶಬ್ದ ಬರುತ್ತೆ ಉಪನಿಷತ್ತಿನಲ್ಲಿ. ಬ್ರಹ್ಮನ್ ಅಂದ್ರೆ ಅದನ್ನ ನಾವು ಭಗವಾನ್ ಅಂತ ತಿಳ್ಕೋಬೇಕು, ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೋಬೇಕು. ಯಾಕಂದ್ರೆ ಈ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಎರಡೂ ಕೂಡ ಭಗವಾನ್ ಸಾಕ್ಷಾತ್ಕಾರದ ಒಳಗೆ ಬರುತ್ತೆ. ಯಾಕಂದ್ರೆ ಬ್ರಹ್ಮನ್ ಅಂದ್ರೆ ಆಂಶಿಕ ಸಾಕ್ಷಾತ್ಕಾರ, ಪರಮಾತ್ಮ ಅಂದ್ರೆ ಆಂಶಿಕ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೋಬೇಕು. ಸೊ ಮತ್ತೆ ಅನೇಕ ವೈದಿಕ ಧರ್ಮ ಗ್ರಂಥಗಳು ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಕೃಷ್ಣ ಅವನು ಬ್ರಹ್ಮನ್ ಸಾಕ್ಷಾತ್ಕಾರದ ಅಂತಿಮ ಧ್ಯೇಯ ಭಗವಾನ್ ಸಾಕ್ಷಾತ್ಕಾರ. ಸೊ ಭಗವದ್ಗೀತೆಯಲ್ಲೂ ಕೂಡ 7.7 ನಲ್ಲಿ ದೃಢಪಡಿಸುವಂತೆ ಕೃಷ್ಣನಿಗೂ ಉನ್ನತವಾದದ್ದು ಯಾವುದೂ ಇಲ್ಲ. 7.7 ನಲ್ಲಿ 7.7 ಅಲ್ಲಿ ನೋಡ್ತೇನೆ, ಒಂದು ನಿಮಿಷ. 7.7 ಅದೇ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನು ಅವಲಂಬಿಸಿದೆ. ನೋಡಿ, ಕೃಷ್ಣನ ಎಲ್ಲವೂ ಕೂಡ ಕೃಷ್ಣನನ್ನು ಅವಲಂಬಿಸಿದೆ. ಈಗ ಒಂದು ಮಣಿ ಅಂದ್ರೆ ನಾವು ಒಂದು ಹಾರ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಹಾರ, ಆ ಮಣಿಹಾರ ಇಟ್ಕೊಂಡಾಗ ಆ ಒಳಗೆ ದಾರ ಇರ್ತದೆ ಅಲ್ವಾ? ಹರೇ ಕೃಷ್ಣ. ಅದನ್ನ ಪೋಣಿಸ್ಲಿಕ್ಕೆ ಮಣಿಗಳನ್ನ. ಹೌದು. ಆ ದಾರ ಕೃಷ್ಣ. ಕಣ್ಣಿಗೆ ಕಾಣ್ತಾನ ಅದರಲ್ಲಿ? ಕಾಣಲ್ಲ. ಇಲ್ಲ. ಆ ದಾರ ಇಲ್ಲದ್ರೆ ಏನಾಗತ್ತೆ? ಮಣಿ ಇರೋಲ್ಲ, ಮಣಿ ಎಲ್ಲ ಉದುರೋಗುತ್ತೆ. ಅದಕ್ಕೆ ಈ ಜಗತ್ತಲ್ಲಿ ಎಲ್ಲವೂ ಕೂಡ ಅವನೇ ಮೇಂಟೈನ್ ಮಾಡ್ತಾ ಇದ್ದಾನೆ ಈ ಜಗತ್ತನ್ನ. ಅದಿಲ್ಲದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮನಿಂದ ಆರಂಭಿಸಿ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಅತ್ಯಂತ ಮಹೋನ್ನತ ಆಚಾರ್ಯರಾದ ಮಧ್ವಾಚಾರ್ಯರು ಗುರು ಶಿಷ್ಯ ಪರಂಪರೆ ಬಂದಿದ್ದಾರೆ.
ಅವ್ರು ಏನ್ ಹೇಳ್ತಾರೆ, ವೇದಾಂತ ಸೂತ್ರದ ಮೇಲೆ ಅವರು ಭಾಷ್ಯ ಬರೆದಿದ್ದಾರೆ. ಸೊ ಅದರಲ್ಲಿ ಏನ್ ಹೇಳ್ತಾರೆ, ಧರ್ಮ ಗ್ರಂಥಗಳು ಒದಗಿಸುವ ಪ್ರಮಾಣಗಳ ಮೂಲಕ ಅರ್ಥೈಸಿಕೊಳ್ಳಬಹುದೆಂದು ಹೇಳಿದ್ದಾರೆ. ಪ್ರತಿಯೊಂದನ್ನು ಧರ್ಮ ಗ್ರಂಥಗಳು ಒದಗಿಸುವ ಪ್ರಮಾಣಗಳ ಮೂಲಕ ಅರ್ಥೈಸಿಕೊಳ್ಳಬಹುದು. ಅಂದ್ರೆ ಧರ್ಮ ಗ್ರಂಥಗಳು ಏನ್ ಹೇಳ್ತದೆ ಪ್ರಮಾಣ, ಅದರ ಮೂಲಕ ನಾವು ಪ್ರತಿಯೊಂದನ್ನು ತಿಳ್ಕೋಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರೌದ್ವಾಚಾರ್ಯರು ಏನ್ ಹೇಳ್ತಾರೆ, ಸ್ಕಂದ ಪುರಾಣದಲ್ಲಿ ಶ್ಲೋಕವನ್ನು ಉದ್ಧರಿಸಿ ಹೇಳುತ್ತಾ, ಋಗ್ವೇದ, ಸಾಮವೇದ, ಅಥರ್ವ ವೇದಗಳು, ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಈ ಎಲ್ಲ ಕೃತಿಗಳು ನಿಜವಾಗಿಯೂ ವೇದಗಳು ಒದಗಿಸುವ ಸಾಕ್ಷಿ. ಅಂದ್ರೆ ನಮಗೆ ವೇದಗಳಿಂದ ಏನು ಸಾಕ್ಷ್ಯ ಸಿಗ್ತದೆ ಅಂತ ಇದರಿಂದ ಗೊತ್ತಾಗತ್ತಂತೆ. ಏನಂದ್ರೆ ಸಾಮವೇದ, ಇದು ಋಗ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ವೇದಗಳು, ಮಹಾಭಾರತ, ಪಂಚರಾತ್ರ ಇವೆಲ್ಲ ವೇದಗಳು ನಮಗೆ ಕೊಡ್ತಕ್ಕಂತ ಸಾಕ್ಷಿ. ಸೊ ಹಾಗಾಗಿ ವೈಷ್ಣವರು ಮಾನ್ಯ ಮಾಡುವ ಪುರಾವೆಗಳನ್ನು ಕೂಡ ವೈದಿಕ ಪುರಾವೆಗಳು ಎಂದು ಎಣಿಸಲಾಗಿದೆ. ವಸ್ತುತಃ ಆ ಸಾಹಿತ್ಯ ಕೃತಿಗಳಲ್ಲಿ ಏನೆಲ್ಲ ಇವೆಯೋ ಅದನ್ನು ಮರು ಮಾತಾಡದೆ ಒಪ್ಪಿಕೊಳ್ಳಬೇಕು ಎಂದು ಅಂತಿಮ ನಿರ್ಣಯವನ್ನ ಬೇಕು. ಇದೆಲ್ಲ ಸಾಹಿತ್ಯಗಳಲ್ಲಿ ಏನಿದೆ ಅದನ್ನ ನಾವು ಅಂತಿಮವಾಗಿ ಒಪ್ಕೊಳ್ಬೇಕು. ಏಕೆಂದ್ರೆ ಈ ಎಲ್ಲ ಧರ್ಮ ಗ್ರಂಥಗಳು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಸಾರುತ್ತವೆ. ಯಾವ್ಯಾವುದು ಎಲ್ಲ ಸಾಮವೇದ, ಋಗ್ವೇದ, ಅಥರ್ವವೇದ, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಎಲ್ಲ ಕೂಡ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಹೇಳ್ತವೆ. ಅದಕ್ಕೆ ಅಲ್ಲಿ ನಾವು ಅದನ್ನ ಒಪ್ಪಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿಗೆ ಇಲ್ಲಿಗೆ ಈ ಅಧ್ಯಾಯ ಮುಗೀತು.